ವಿಶ್ವ ಪರಿಸರ ದಿನಾಚರಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಾಥ್. ಬಹುಶಃ ಇವತ್ತು ಜಗತ್ತಿನೆಲ್ಲೆಡೆ ಜನರು ಖುಷಿಯಿಂದ ಇರಬೇಕಾಗಿತ್ತು, ಸಂತೋಷದಿಂದ ಇರಬೇಕಾಗಿತ್ತು, ಒಂದು ರೀತಿಯಾದಂಥ ಒಂದು ಸಾರ್ಥಕ ಮನೋಭಾವದಿಂದ ಇರಬೇಕಾಗಿತ್ತು. ಯಾಕೆಂದರೆ ಪರಿಸರವನ್ನು ದಿನನಿತ್ಯವೂ ಕೂಡ ಬೆಳೆಸಿ ಒಂದು ಆಮ್ಲಜನಕದ ಕೊರತೆಯನ್ನು ನೀಗಿಸುವಂಥ ಒಂದು ಕೆಲಸ ಆಗಿರ್ಬೋದು, ಅಥವಾ ನೀರಿನ ಮಟ್ಟವನ್ನು ಏರಿಸುವಂಥ ಒಂದು ಕೆಲಸವನ್ನು ಆಗಿರ್ಬೋದು, ಇದೆಲ್ಲವನ್ನು ಮಾಡ್ತಾ ಒಂದು ರೀತಿಯಾದಂಥ ಒಂದು ಸಾರ್ಥಕ ಮನೋಭಾವವನ್ನು ಅನುಭವಿಸಿದ್ದೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಪರಿಸರದ ದಿನಾಚರಣೆ ಆಚರಿಸಬೇಕಾಗಿತ್ತು. ಆದರೆ ಇವತ್ತಿನ ದಿನ ನೋಡ್ತಾ ಹೋದರೆ ಒಂದು ರೀತಿಯಾದಂಥ ಒಂದು ಸ್ವಯಂಕೃತ ಅಪರಾಧವನ್ನು ನಾವು ಮಾಡಿದ್ದೇವೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಭಾರತದಲ್ಲಿ, ಎಸ್ಪೆಷಲಿ ಭಾರತದ ಬಗ್ಗೆ ಮಾತಾಡ್ತಾ ಹೋದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಇಲ್ಲಿನ ಒಂದು ಅರಣ್ಯ ನಾಶ ಹೆಚ್ಚಾಗ್ತಾ ಇದೆ. ಕಾಡ್ಗಿಚ್ಚಿಗಳಿಂದ ಅರಣ್ಯ ನಾಶ ಆಗಿರ್ಬೋದು, ಅಥವಾ ಸ್ವಯಂಕೃತ ಅಪರಾಧದಿಂದ ಅರಣ್ಯ ನಾಶ ಆಗಿರ್ಬೋದು, ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಬಾರಿ ಬರಗಾಲವೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು, ಮತ್ತು ಅದೇ ರೀತಿಯಲ್ಲಿ ಅಂತರ್ಜಲ ಮಟ್ಟವೂ ಕೂಡ ಇಳಿದಿರ್ತಕ್ಕಂಥದ್ದು, ಇವೆಲ್ಲ ಒಂದು ಜ್ವಲಂತ ಸಮಸ್ಯೆಗಳಿಗೆ ಅರ್ಧದಷ್ಟು ಕಾರಣ, 75% ಕಾರಣ ಈ ಒಂದು ಅರಣ್ಯ ನಾಶ. ಈ ಒಂದು ಕಾರಣದಿಂದಾಗಿ ಇವತ್ತಿನ ದಿನ ವಿಶ್ವ ಪರಿಸರದ ದಿನಾಚರಣೆ ದಿನ ನಾವು ಎಲ್ಲರೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು. ಇವತ್ತಿನ ದಿನ ಬರೀ ಹಸಿರುವನ್ನು ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಮಾತ್ರ ಮಾಡೋದಲ್ಲ, ನಾವು ಅಂಥ ಒಂದು ಮರಗಳನ್ನು ನೆಡಬೇಕು, ಗಿಡಗಳನ್ನು ನೆಡಬೇಕು, ಬೆಳೆಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಕೂಡ ಕಾರಣೀಭೂತರಾಗಬೇಕು. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಆಶಯವಾಗಿರುತ್ತೆ ವಿನಃ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾರ ಮನಸ್ಸು ಕೂಡ ಆಗ್ತಾ ಇಲ್ಲ. ಇದೆಲ್ಲದರ ವಿಚಾರದಲ್ಲಿ ಇವತ್ತಿನ ದಿನ ಮಾತಾಡ್ತಾ ಇದ್ದೇವೆ. ಸಮಸ್ಯೆಗಳು ಏನು ಅಂತ ನಮಗೆ ಗೊತ್ತಿದೆ, ಅರಣ್ಯ ನಾಶದಿಂದ ಇಷ್ಟೊಂದು ಸಮಸ್ಯೆಗಳಾಗಿದೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಪರಿಹಾರ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೈಗೊಳ್ಳಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಇನ್ನು ನನ್ನ ಜೊತೆ ಇರ್ತಕ್ಕಂಥ ಒಂದು ಅತಿಥಿ ಗಣ್ಯರ ಜೊತೆ ಕೂಡ ನಾನು ಮಾತಾಡ್ತಾ ಹೋಗ್ತೇನೆ. ಏನೆಲ್ಲ ಒಂದು ಸಮಸ್ಯೆಗಳಿದೆ, ಪರಿಹಾರಗಳನ್ನು ಹೇಗೆ ಕಂಡುಕೊಳ್ಬೋದು, ಸರ್ಕಾರ ಆಗಿರ್ಬೋದು ಅಥವಾ ನಾವು ಯಾವ ರೀತಿ ಪರಿಹಾರಗಳನ್ನು ಕಂಡುಕೊಳ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಮಾತಾಡ್ತಾ ಹೋಗ್ತೇವೆ. ಮೊದಲಿಗೆ ನಮ್ಮ ಜೊತೆ ಪ್ರಮೋದ್ ಸುವರ್ಣ ಕಟ್ಪಾಡಿ ಅವರಿದ್ದಾರೆ, ಕಾಪು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೋಡ್ತಾ ಹೋದರೆ ಇವತ್ತಿನ ದಿನ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹಸಿರಾಗ್ತಾ ಇದೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳಾಗಿರ್ಬೋದು, ಅಥವಾ ಸಾಕಷ್ಟು ಕಡೆಗಳಲ್ಲಿ ಗಿಡ ನೆಡುವಂಥ ಒಂದು ಪ್ರಕ್ರಿಯೆಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಈ ಕುರಿತಾಗಿ ಏನು ಹೇಳ್ತೀವಿ? ಖಂಡಿತ. ನಾನು ಈಗ ನಾಡಿನ ಎಲ್ಲ ಜನರಿಗೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯವನ್ನು ಮೊದಲಿಗೆ ಹೇಳ್ತಾ ಇದ್ದೇನೆ. ನಾವು ಈ ದಿನವನ್ನು ಜೂನ್ 5 ನಾವು ಮಳೆಗಾಲದಲ್ಲಿ ನಾವು ಇವತ್ತು ಈ ಒಂದು ದಿನವನ್ನು ಆಚರಿಸ್ತಿದ್ವಿ. ಆದರೆ ಇವತ್ತು ನಾವು ಸುಡು ಬಿಸಿಲಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದಕ್ಕೆ ನಾವು ಈ ಎಲ್ಲ ಅಂದರೆ ಈ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ನಾವು ಸಾಕಷ್ಟು ಗಿಡ ನೆಡುವ ಕಾರ್ಯಕ್ರಮಗಳು ಇರ್ಬೋದು, ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮ, ಪರಿಸರ ಸ್ವಚ್ಛತೆಯನ್ನು ಮಾಡುವಂತಹ ಕಾರ್ಯಕ್ರಮಗಳು ಇರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಆದರೆ ಈ ಎಲ್ಲ ಈಗ ಏನು ಈ ಒಂದು ಪರಿಸರ ನಾಶದಿಂದಾಗಿ ಜನರು ಏನೆಲ್ಲ ತೊಂದರೆ ಅನುಭವಿಸ್ತಿದ್ದಾರೆ, ಮುಖ್ಯವಾಗಿ ನಾವು ಇಲ್ಲಿ ಮಾತನಾಡ್ತಾ ಹೇಳ್ತಾ ಹೋಗುದಾದ್ರೆ ಎಲ್ಲ ಪರಿಸರದಿಂದ ಆಗುವಂತ ಮಾಲಿನ್ಯದ ಬಗ್ಗೆ, ಪರಿಸರಕ್ಕೆ ಯಾವುದೆಲ್ಲ ಈ ಒಂದು ಮಾಲಿನ್ಯ, ವಾಯು ಮಾಲಿನ್ಯ ಇರುವುದು, ಇನ್ನಿತರ ಇದರಿಂದಾಗಿ ನಮ್ಮ ಜನರು ಸಾಕಷ್ಟು ಕಾಯಿಲೆಗಳಿಂದ ಈಗ ಬಳಲುವಂತ ಪರಿಸ್ಥಿತಿ ಆಗಿದೆ. ಇದಕ್ಕೆ ಯಾರು ಕಾರಣ, ಯಾರು ಹೊಣೆ ಅಂತೇಳಿ ನಾವು ಹುಡ್ಕೊಂಡು ಹೋದಾಗ ನಮ್ಗೆ ಮುಖ್ಯವಾಗಿ ಗಮನಕ್ಕೆ ಬರೋದು ಅಂತ ಹೇಳಿದ್ರೆ ಕಾಡು ನಾಶದಿಂದ ಆಗಿರುವಂತಹ ಪರಿಣಾಮಗಳು. ಅಂದ್ರೆ ಮಳೆಗಾಲ ಆರಂಭ ಆಗುವುದು ಕೂಡ ಈ ಒಂದು ಕಾಡಿನಿಂದಲೇ ಕಾಡಿನಿಂದ ಏನು ಮಳೆಗಾಲದ ಸಂದರ್ಭದಲ್ಲಿ ಕಾಡು ನಾಶ ಆಗಿರೋದ್ರಿಂದ ಮಳೆ ಬರೋದು ಕಡಿಮೆ ಆಗ್ತಾ ಹೋಗ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ನಾವು ಅತ್ಯಂತ ದುಃಖದಿಂದ ಈ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಫೇಸ್ಬುಕ್ಕಿಗೋಸ್ಕರ, ಫೋಟೋಗ್ರಫಿ ಹಾಕ್ಲಿಕ್ಕೋಸ್ಕರ ಸಾಕಷ್ಟು ನಾನಾ ಕಡೆ ಹಲವಾರು ಕಾರ್ಯಕ್ರಮಗಳು ಆಗಿರ್ಬೋದು. ಆದರೆ ಮುಖ್ಯವಾಗಿ ಈ ದಿನ ಒಂದು ದಿನಕ್ಕೆ ಸೀಮಿತ ಆಗಿರದೆ ಪ್ರತಿನಿತ್ಯ ನಾವು ಇಂಥ ಕಾರ್ಯಕ್ರಮಗಳನ್ನು, ಪರಿಸರದ ಉಳಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋದ್ರೆ ಮುಂದೆ ಜನರಿಗೆ ಇದರಿಂದ ಒಂದು ಉತ್ತಮವಾದ ಒಂದು ಲಾಭಾಂಶಗಳು ಜನರಿಗೆ ಸಿಗ್ಬೋದು. ಒಂದು ಹಂತದಲ್ಲಿ ನೋಡ್ತಾ ಹೋದರೆ ನಮ್ಮ ಒಂದು ದೇಶದಲ್ಲಿ, ನಮ್ಮ ಒಂದು ಜಗತ್ತಲ್ಲಿ ನೋಡ್ತಾ ಹೋದರೆ, ಇಡೀ ಜಗತ್ತಲ್ಲಿ ಹಸಿರುಮನೆ, ಜಾಗತಿಕ ತಾಪಮಾನ ಏರಿಕೆ ಆಗಿರ್ತಕ್ಕಂಥದ್ದು, ಅಂತರ್ಜಲ ಮಟ್ಟ ಇಳಿತಾ ಇರ್ತಕ್ಕಂಥ, ಹೀಗೆ ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಇಡೀ ಜಗತ್ತನ್ನು ಕಾಡ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ನಾವೇ ಮಾಡ್ಕೊಂಡಂಥ ಒಂದು ಸ್ವಯಂಕೃತ ಅಪರಾಧ ಅಂತ ಅನ್ಸೋದಿಲ್ವ ಅಂತ. ಈ ರೀತಿಯಾದಂಥ ಒಂದು ಅರಣ್ಯ ನಾಶದಿಂದಾಗಿ ಪ್ರತಿ ವರ್ಷವೂ ಕೂಡ ಜಾಸ್ತಿ ಆಗ್ತಾ ಇದೆ. ಖಂಡಿತ. ನಾವು ಈ ಭಾಗದ ಮಲೆನಾಡು, ಈ ಒಂದು ಏನು ಗುಡ್ಡ ಪ್ರದೇಶಗಳಿರ್ಬೋದು, ನಮ್ಮ ಈ ಆಗುಂಬೆ ಈ ಕಡೆ ನಾವು ಸಾಕಷ್ಟು
ಸಾಕಷ್ಟು ಮರಗಳನ್ನು ಅರಣ್ಯ ಫಾರೆಸ್ಟ್ ಏರಿಯಾಗಳನ್ನು ಕಾಣ್ತಾ ಇದ್ವಿ. ಇದರಿಂದ ಈಗ ಏನು ಪರಿಸರಕ್ಕೆ ಕಾಡು ನಾಶದಿಂದ ಏನೆಲ್ಲ ಪರಿಸರಕ್ಕೆ ಹಾನಿ ಆಗ್ತದೆ ಅಂತೇಳಿ ನಾವು ಇಲ್ಲಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಮಳೆಗಳು ಹಿಂದೆ ಹೋಗ್ತಾ ಇದೆ. ಆದರೆ ಬೆಂಗಳೂರು ಕಡೆ ಈಗ ಮಳೆ ಬರ್ತಾ ಇದೆ, ಆ ಕಡೆ ಬರ್ತಾ ಇದೆ. ಅಲ್ಲಿ ನಾವು ಸಾಕಷ್ಟು ಸ್ವಲ್ಪ ಏನು ಪರಿಸರ ಹಸಿರುಗಳನ್ನು ಕಾಣ್ತಾ ಇದೆ, ಮರಗಳು ಇರುವುದನ್ನು ಕಾಣ್ತಾ ಇದೆ. ಆದ್ರೆ ಇಲ್ಲಿ ನಾವು ಕಾಲ ಕಾಲಕ್ಕೆ ಏನು ಮಳೆಗಾಲ ಆರಂಭ ಆಗ್ತಾ ಇತ್ತು ಅದು ಹಿಂದೆ ಹೋಗ್ತಾ ಇದೆ, ಆ ಕಡೆ ಮಳೆ ಬರ್ತಾ ಇದೆ, ಆ ಭಾಗಕ್ಕೆ ಜಾಸ್ತಿ ಮಳೆ ಬರ್ತಾ ಇದೆ. ಮುಖ್ಯವಾಗಿ ನಾವು ಇಲ್ಲಿ ಏನು ಗಮನಿಸಬೇಕಂತ ಹೇಳಿದ್ರೆ, ಏನು ಈ ಒಂದು ಮರಗಳನ್ನು ಕಡಿದು ಅರಣ್ಯವನ್ನು ನಾಶ ಮಾಡಿದ್ದಾರೆ, ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಇಷ್ಟರ ತನಕ ಯಾವುದೇ ಕಡೆ ಆಗ್ತಾ ಇಲ್ಲ. ಅಭಿವೃದ್ಧಿ ಹೆಸರಲ್ಲಿ ಒಂದು ಮರವನ್ನು ಕಡಿಯುವಂತ ಕೆಲಸ ಆಗ್ತದೆ ಒಂದು ಕಡೆ, ಖಂಡಿತ ಕಾಡುಗಲ್ಲರಿಂದ ಅರಣ್ಯದಲ್ಲಿರುವಂತಹ ಮರಗಳನ್ನು ಕಳ್ಳತನ ಮಾಡುವ ಮೂಲಕ ಅರಣ್ಯ ನಾಶವಾಗ್ತಾ ಇದೆ. ಕಾಲ್ಗಿಚ್ಚಿನಿಂದ ಅಂದ್ರೆ ಬೆಂಕಿಗೆ ಕಾಡಿಗೆ ಏನು ಬೆಂಕಿ ಬಿದ್ದು ಸಾಕಷ್ಟು ಏನು ಮರಗಳು ನಾಶವಾಗಿರುವುದು ನಾವು ಈಗಾಗಲೇ ಕಂಡಿದ್ದೇವೆ. ಈ ಎಲ್ಲ ನಾವು ಏನು ಪ್ರಕೃತಿಯಿಂದ ಆಗುವಂತ ತೊಂದರೆಗಳಿಂದ ಜನರೇ ಪ್ರಕೃತಿಗೆ ಏನು ಒಂದು ವಿಷಕಾರಿ ಅಂಶವನ್ನು ನಾವೇ ಬಿತ್ತಿದ್ವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರಿಂದ ಸಾಕಷ್ಟು ಜನರಿಗೆ ಈಗಾಗಲೇ ತೊಂದರೆಯನ್ನು ಅನುಭವಿಸುತ್ತಿದೆ. ಮುಂದಿನ ದಿನಗಳಾದ್ರೂ ಕೂಡ ಇಂತಹ ಆಚರಣೆಯನ್ನು ನಾವು ಒಂದು ನಿದರ್ಶನವನ್ನು ಇಟ್ಕೊಂಡು ಇಂತಹ ಆಚರಣೆ ದಿವಸ ಸಾಕಷ್ಟು ಜನರಿಗೆ ಮಾಹಿತಿಸಿಕೊಡುವಂತಹ ಕೆಲಸ ಆಗ್ಬೋದು. ಇವತ್ತು ನಾವೊಂದು ಏನು ಇವತ್ತು ಬಲಾಯಿಪಾದೆಯಲ್ಲಿ ಒಂದು ನಾನು ಸಂಘ ಸಂಸ್ಥೆಗಳು ಮಾಡುವಂತಹ ಕೆಲಸವನ್ನು ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಪ್ರಕೃತಿಯನ್ನು ವಿಶ್ವ ಪರಿಸರ ದಿನ ಪ್ರಕೃತಿಯನ್ನು ಕೂಡ ನಾವು ಸೌಂದರ್ಯವಾಗಿ ಇಡಬೇಕು. ಪ್ರಕೃತಿಯಲ್ಲಿ ಈ ಒಂದು ಏನು ಪ್ಲಾಸ್ಟಿಕ್ ತ್ಯಾಜ್ಯಗಳಿರ್ಬೋದು, ಇನ್ನಿತರ ಏನು ರಸ್ತೆ ಬದಿಯಲ್ಲಿ ಬಿಸಾಡುವಂತಹ ವಸ್ತುಗಳನ್ನು ತ್ಯಾಜ್ಯಗಳಿಂದಾಗಿ ಮರಗಿಡಗಳಿಗೂ ಕೂಡ ಸಾಕಷ್ಟು ಇದರಿಂದ ತೊಂದರೆ ಆಗ್ತದೆ. ಆದ್ರಿಂದ ಜನರು ಈ ಒಂದು ಏನು ನಾವು ಬದಲಾಗಬೇಕು, ನಮ್ಮ ಮನೆ ಸುತ್ತ ಮರಗಳ ಗಿಡಗಳನ್ನು ನೆಡುವಂತಹ ಕೆಲಸ ಆಗಬೇಕು. ಅರಣ್ಯ ಇಲಾಖೆಗಳನ್ನು ಕೈ ಜೋಡಿಸಬೇಕು. ಅರಣ್ಯ ಇಲಾಖೆ ಮುಖ್ಯವಾಗಿ ಇಂತಹ ಜನರಿಗೆ ಮಾಹಿತಿ ಕೊಡುವಲ್ಲಿ ಅರಣ್ಯ ಇಲಾಖೆ ಮುಖ್ಯ ಪಾತ್ರವನ್ನು ವಹಿಸ್ಕೊಳ್ಬೇಕಾಗ್ತದೆ ಶ್ರೀನಾಥ್. ಒಂದು ಮುಂಚೆ ಒಂದು ಕಾಲ ಇತ್ತು, ಒಂದು ಶತಮಾನದ ಹಿಂದಿನ ಶತಮಾನದಲ್ಲಿ ನೋಡ್ತಾ ಹೋದ್ರೆ ಈ ಒಂದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮಲೆನಾಡಿನಲ್ಲಿ ತೇಗ, ಗಂಧ, ಬೀಟೆ ಹೀಗೆ ಸಾಕಷ್ಟು ಹೊಲಸು ಹೀಗೆ ಸಾಕಷ್ಟು ಉತ್ತಮ ಗುಣಮಟ್ಟದ ಮರಗಳಿದ್ವು. ಆದರೆ ಈಗೆಲ್ಲ ನೋಡ್ತಾ ಹೋದ್ರೆ ಆ ಮರಗಳ ಸಂಖ್ಯೆಯು ಕೂಡ ಕ್ಷೀಣಿಸ್ತಾ ಇದೆ. ಹಂತ ಹಂತವಾಗಿ ಅದನ್ನ ಕಡಿತಾ ಇದ್ದಾರೆ. ಗಂಧ ಅಂತೂ ಈಗ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಗಂಧದ ಮರದ ನಾಶ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಮುಂದಿನ ಒಂದು ದಿನಗಳಲ್ಲಿ ಏನಾಗ್ಬೋದು, ಇದು ಗಂಧದ ನಾಡು ಅಂತ ಕರೆಯುವಂತ ಒಂದು ಕರ್ನಾಟಕದಲ್ಲೇ ಗಂಧ ಇಲ್ಲ ಅಂತಂದ್ರೆ ಕರ್ನಾಟಕದ ಪರಿಸ್ಥಿತಿ ಏನಾಗ್ಬೋದು ಅಂತ. ಖಂಡಿತ ನಾವು ಅರಣ್ಯದಲ್ಲಿರುವಂತಹ ಗಂಧ ಏನು ಇರ್ಬೋದು ಅಂತಹ ಮರಗಳನ್ನು ನಾವು ಉಳಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆದ್ರೆ ನಮ್ಮ ಮನೆ ಅಂಗಳದಲ್ಲಿರುವಂತಹ ಗಂಧದ ಗಿಡ ಏನಿರ್ತದೆ, ಮರ ಏನಿರ್ತದೆ, ಅದನ್ನೇ ಕದ್ದುಕೊಂಡು ಹೋಗುವಂತ ಕೆಲಸ ಆಗ್ತಾ ಇರ್ತದೆ. ಇದಕ್ಕೆ ಮುಖ್ಯವಾಗಿ ಅರಣ್ಯ ಇಲಾಖೆ ಇಂತಹ ಏನು ಆ ಒಂದು ನಾಶ ಮಾಡುವವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಈಗ ನಾವು ಹಲವಾರು ದೇವಾಲಯಗಳ ಒಂದು ಆವರಣಗಳಲ್ಲಿ ಈ ಒಂದು ಗಂಧದ ಗಿಡಗಳನ್ನೆಲ್ಲ ನಡುವಂತದ್ದಿತ್ತು. ಆದ್ರೆ ಕ್ರಮೇಣ ಅಂತಹ ಗಿಡಗಳು ಏನಾಗುತ್ತೆ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಆ ಮರವನ್ನು ಏನು ಗಂಧದ ಮರವನ್ನು ಕದ್ದುಕೊಂಡು ಹೋಗುವಂತ ಕೆಲಸ ಆಗ್ತಿತ್ತು. ಆದ್ರೆ ಈಗ ಪ್ರಸ್ತುತವಾಗಿ ಈ ಎಲ್ಲ ಏನು ತೊಂದರೆ ಬೇಡ ನಮ್ಗೆ ಅಂತೇಳಿ ಯಾರು ಅಂತ ಗಿಡಗಳನ್ನು ನಡೆಯುವಂತ ಇಲ್ಲದ್ರೆ ಅಂತ ಮರಗಳನ್ನು ರಕ್ಷಿಸುವಂತ ಕೆಲಸ ಯಾರಿಗೂ ಹೋಗುದಿಲ್ಲ. ಅರಣ್ಯ ಇಲಾಖೆ ಮುಖ್ಯವಾಗಿ ಇಂತಹ ಏನು ಕಾಡನ್ನು ನಾಶ ಮಾಡುವವರು ಇರ್ಬೋದು, ಇಂತಹ ಮರಗಳನ್ನು ಕಡಿಯುವವರು ಇರ್ಬೋದು, ಅಂಥವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಮತ್ತೆ ದೇವಾಲಯ ಅಭಿವೃದ್ಧಿ, ದೇವಾಲಯ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಸಾಕಷ್ಟು ಕಾಡಿನಿಂದ ಮರಗಳನ್ನು ನಾವು ಕಡ್ದು ತರಬೇಕಾಗ್ತದೆ. ದೇವಾಲಯದ ಜೀರ್ಣೋದ್ಧಾರ ಒಂದು ಕಡೆ ಆಗ್ಬೇಕು, ಮತ್ತೊಂದು ಕಡೆ ಏನು ಕಡ್ದುಕೊಂಡು ಬಂದಿರೋ ಅಂತ ಪ್ರದೇಶದಲ್ಲಿ ಇನ್ನಷ್ಟು ಹೆಚ್ಚು ಮರಗಿಡಗಳನ್ನು ನಡೆಯುವಂತ ಕೆಲಸ ಜನರಿಂದ ಆಗ್ಬೇಕಾಗಿದೆ. ನಾವು ದೇವರ ಹೆಸರಲ್ಲಿ ಕಾಡುಗಳನ್ನು ನಾಶ ಮಾಡ್ಕೊಂಡು ಬಂದು ಅದನ್ನು ಹಾಗೆ ಬಿಟ್ರೆ ನಮ್ಮ ಪ್ರಕೃತಿಯ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತದೆ. ಆದ್ರಿಂದ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಂತಹ ನಾವು ಅಭಿವೃದ್ಧಿ ಕಾರ್ಯದಲ್ಲಿ ಸಾಕಷ್ಟು ಮರಗಿಡಗಳನ್ನು ಕಡಿಬಹುದು. ಅಂತಹ ಸಂದರ್ಭದಲ್ಲಿ ಬದಲಿ ವ್ಯವಸ್ಥೆಯನ್ನು ನಾವು ಈಗಾಗಲೇ ಇತ್ತೀಚೆಗೆ ಒಂದು ಏನು ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಮಾತನಾಡುವಾಗ ಹೇಳ್ತಿದ್ದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂತ ಸಾವಿರಾರು ಮರಗಳನ್ನು ಕಡಿಯಲಾಗಿತ್ತು. ಆದರೆ ತದನಂತರ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಅವರ ರಸ್ತೆಯ ವಿಳಂಬವಾಗಿ ಆಗಿದೆ. ನಂತರ ಅರಣ್ಯ ಇಲಾಖೆಯವರೊಂದಿಗೆ ಕೈ ಜೋಡಿಸಿ ರಸ್ತೆ ಬದಿಗಳನ್ನು ಗಿಡಗಳನ್ನು ನೆಡಲಾಗಿತ್ತು. ಆದರೆ ಈ ಎಲ್ಲ ಗಿಡಗಳನ್ನು ನಟ್ಟರೂ ಕೂಡ ಅದನ್ನು ಸರಿಯಾಗಿ ಅದನ್ನು ಪೋಷಣೆ ಮಾಡಿ ಅದನ್ನು ಬೆಳೆಸುವಂತ ಕೆಲಸ ಯಾರಿಂದಲೂ ಆಗುದಿಲ್ಲ. ಕೇವಲ ಸಂಘ ಸಂಸ್ಥೆಗಳು ಕೂಡ ಕೇವಲ ಈ ದಿನಕ್ಕೆ ಮಾತ್ರ ಸೀಮಿತ ಆಗಿದ್ದು ಇವತ್ತು ಈ ಒಂದು ವಿಜೃಂಭಣೆಯಿಂದ ಈ ದಿನಗಳನ್ನು ಆಚರಣೆ ಮಾಡ್ತಾರೆ. ಆದ್ರೆ ನೆಟ್ಟಂತ ಗಿಡಗಳನ್ನು ಪೋಷಿಸಿ ಅದನ್ನು ಮುಂದೆ ಜನರಿಗೆ ಉಪಯೋಗವಾಗಿ, ಜನರಿಗೆ ಅಂದ್ರೆ ಬೇರೆಯವರು ನಮ್ಗೆ
ಉಪಯೋಗ ಆಗುವಾಗ ಅದನ್ನು ಬೆಳೆಸುವಂತ ಕೆಲಸ ಜನರಿಂದ ಕೂಡ ಆಗ್ಬೇಕಾಗಿದೆ ಅಂತ ಹೇಳ್ಬೋದು. ಅದೇ ಪ್ರತಿ ವರ್ಷವೂ ಕೂಡ ಪರಿಸರ ದಿನಾಚರಣೆ ದಿನ ಎಲ್ಲ ಒಂದು ಸಂಘ ಸಂಸ್ಥೆಗಳು ಸೇರ್ತಾರೆ, ಜನರು ಕೂಡ ತಾವು ಕೂಡ ಮರಗಳನ್ನು ನೆಡ್ತೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಂದು ಸಾಕಷ್ಟು ಕಡೆಗಳಿಂದ ನರ್ಸರಿಗಳಿಂದ ಮತ್ತೆ ಸುಮಾರು ಕಡೆಗಳಿಂದ ಉತ್ತಮವಾದಂಥ ಒಂದು ಮರಗಳನ್ನು ತಂದು ನೆಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನು ಬೆಳೆಸುವಂಥ ಪೋಷಿಸುವಂಥ ಒಂದು ನಿಟ್ಟಿನಲ್ಲಿ ಜನರಿಗೆ ಯಾಕೆ ಮನಸ್ಥಿತಿ ಬರ್ತಾ ಇಲ್ಲ ಅಂತ? ಖಂಡಿತ ನಾನು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಈ ವನ ಮಹೋತ್ಸವ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ವಿ. ಕೇವಲ ಈ ದಿವಸ ನಾವು ಎಲ್ಲರನ್ನು ಜನರನ್ನು ಒಟ್ಟು ಮಾಡಿಕೊಂಡು ಆ ಬಗ್ಗೆ ಸಾಕಷ್ಟು ಭಾಷಣಗಳನ್ನು ಮಾಡಿಕೊಂಡು ಗಿಡವನ್ನು ನಡೆದುವಂತ ಕೆಲಸ ಆಗ್ತದೆ. 2-3 ದಿವಸಗಳಲ್ಲಿ ಅದನ್ನು ದನ ತಿನ್ನುವುದಿರ್ಬೋದು, ಇಲ್ಲದ್ರೆ ಯಾವುದಾದ್ರೆ ವೆಹಿಕಲ್ಗಳ ಅಡಿಗೆ ಬಿದ್ದು ಅದು ಗಿಡ ನಾಶವಾಗಿರ್ತದೆ. ನಂತರ ಅದನ್ನು ನಾವು ನೋಡುವುದು ಅಂತ ಹೇಳಿದ್ರೆ 1 ವರ್ಷವನ್ನು ಬಿಟ್ಟು ನಂತರ ಆ ಪ್ರದೇಶಕ್ಕೆ ಹೋಗಿ ನಾವು ಆ ಗಿಡವನ್ನು ನೋಡ್ಲಿಕ್ಕೆ ಹೌದು, ಅದೇ ಗುಂಡಿಗೆ ಆ ವರ್ಷ ಅದನ್ನು ನೆಟ್ಟು ಆ ದಿವಸ ವನ ಮಹೋತ್ಸವ ಆರಂಭ ಆಗುತ್ತೆ. ಅಂದ್ರೆ ಏನತ್ತು ಎಂತ ಅವರು ತೋಡಿದಂತ ಗುಂಡಿಯಲ್ಲಿ ಒಂದು 10 ವನ ಮಹೋತ್ಸವ ಬೇಕಾದ್ರೆ ಅದನ್ನು ಮಾಡ್ಬೋದು. ಆದ್ರೆ ಅಂತ ಕೆಲಸ ಆಗ್ಬಾರ್ದು. ಮುಂದೆ ಜನರಿಗೆ ಇದರಲ್ಲಿ ಉತ್ತಮವಾದ ಒಂದು ಸಂದೇಶವನ್ನು ಕೊಡು, ಮಕ್ಕಳಿಗೆ ಶಾಲೆಯಲ್ಲಿ ಹೋಗಿ ಶಾಲಾ ಮಕ್ಕಳಿಗೆ ಈ ಬಗ್ಗೆ ಅರಿವು ಮೂಡಿಸುವಂತ. ಅಂದ್ರೆ ಕಾಡು ನಾಶದಿಂದ ಏನೆಲ್ಲ ತೊಂದರೆ ಆಗುತ್ತೆ ಇದರಿಂದ ಜನರು ಅನುಭವಿಸ್ತಾರೆ. ನಾವು ಈಗ ಇವತ್ತು ಈ ಜೂನ್ 5 ತನಕ ಈಗ ಕೂಡ ಮಳೆ ಆರಂಭ ಆಗ್ಲಿಲ್ಲ, ಎಲ್ಲಿ ಕೂಡ ಕೃಷಿ ಕಾರ್ಯ ಆರಂಭ ಆಗ್ಲಿಲ್ಲ. ಇಲ್ಲದ್ರೆ ಕೃಷಿ ಕಾರ್ಯ ಆರಂಭ ಆಗ್ತಿತ್ತು. ಬಾವಿಯಲ್ಲಿ ನೀರಿಲ್ಲ, ಕೆರೆಯಲ್ಲಿ ನೀರಿಲ್ಲ, ಜನರು ನೀರಿಗಾಗಿ ಪರದಾಟ ಮಾಡ್ತಾ ಇದ್ದಾರೆ. ಇದನ್ನು ನಾವು ಮಾಡಿದಂತ ಏನು ತೊಂದರೆಯಿಂದ ನಾವು ಇದನ್ನು ಅನುಭವಿಸ್ತಿದ್ವಿ ಅಂತ ಹೇಳ್ಬೋದು. ಈ ಒಂದು ಭಾಗದಲ್ಲಿ ಸಾಕಷ್ಟು ಮರ ಗಿಡಗಳು ಇತ್ತು, ಎಲ್ಲ ಕಡೆ ಲೇಔಟ್ಗಳನ್ನು ಮಾಡೋದು, ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಇದರಿಂದ ನಮ್ಮ ಜನರಿಗೆ ಇದರಿಂದ ತೊಂದರೆ ಅನುಭವಿಸ್ತಿದೆ. ಇವತ್ತು ನಾವು ಒಂದು ಕಾರ್ಯಕ್ರಮದಲ್ಲಿ ಒಂದು ಹೆಂಗ್ ಮಾತಾಡಿದ್ರು, ಈ ಒಂದು ಏನು ಪ್ಲಾಸ್ಟಿಕ್ಗಳಿದೆ, ಈ ಪ್ಲಾಸ್ಟಿಕ್ಗಳು ನೀರಿನಿಂದ ಹರಿದುಕೊಂಡು ಹೋಗಿ ಮಣ್ಣಿಗೆ ಸೇರಿ ಗಿಡಗಳನ್ನು ನಾಶ ಮಾಡುವಂತ ಕೆಲಸ, ಈ ಒಂದು ಪ್ರಕೃತಿ ಹಾಳು ಮಾಡುವಂತ ಕೆಲಸ ನಾವೇ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಖಂಡಿತ ನಾನು ಅದನ್ನು ಒಪ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾವು ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವೆ. ಇದರಿಂದ ನಾವು ಎಚ್ಚೆತ್ತುಕೊಂಡು ನಮ್ಮ ಪರಿಸರವನ್ನು ಉಳಿಸುವಂತ ಕೆಲಸ ಸಾರ್ವಜನಿಕರಿಂದ ಆಗ್ಬೇಕಾಗಿದೆ ಶ್ರೀನಾಥ್. ಎಸ್, ಖಂಡಿತ. ಯಾಕೆಂದ್ರೆ ಮುಂದಿನ ದಿನದಲ್ಲಿ ಇವತ್ತು ವಿಶ್ವಸಂಸ್ಥೆ ಹೇಳಿರೋ ಪ್ರಕಾರ ಒಂದು ಘೋಷವಾಕ್ಯವನ್ನು ಪ್ರತಿ ವರ್ಷವೂ ಕೂಡ ನೀಡುತ್ತೆ. ಅದೇ ರೀತಿ ಇವತ್ತು ಬೀಟ್ ದಿ ಪೊಲ್ಯೂಷನ್ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಘೋಷವಾಕ್ಯವನ್ನು ನೀಡಿರ್ತಕ್ಕಂಥದ್ದು. ಹಾಗೆ ನೋಡ್ತಾ ಹೋದ್ರೆ ಯಾಕೆ ಈ ಒಂದು ಪೊಲ್ಯೂಷನ್ ಅನ್ನು ತಡೆದೇ ಇದ್ರೆ, ಪರಿಸರ ಮಾಲಿನ್ಯವನ್ನು ತಡೆದೇ ಇದ್ರೆ ಮುಂದಿನ ಒಂದು ದಿನಗಳಲ್ಲಿ ಮುಂದಿನ ಒಂದು ಪೀಳಿಗೆ ಕರಾಳವಾದಂಥ ಒಂದು ದಿನಗಳನ್ನು ಎಣಿಸಬೇಕಾಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಇವತ್ತಿಂದಲೇ ಕೂಡ ನೀವು ಒಂದು ಪರಿಸರ ಮಾಲಿನ್ಯವನ್ನು ತಡೆಯುವಂಥ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ. ಎಷ್ಟೊಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಕಟ್ಪಾಡಿಯಿಂದ ರಮೇಶ್ ಜಿ ಕೋಟೆನ್ ಅಂತ. ಎಸ್, ಹೇಳಿ ಸರ್. ನಾವು ಇವತ್ತು ಪರಿಸರ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಿಮ್ಮ ಒಂದು ಅಭಿಪ್ರಾಯಗಳು. ಹಲೋ ಹಲೋ, ಹೇಳಿ ಸರ್, ಹೇಳಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸಿ. ನೀವು ಪರಿಸರದ ಬಗ್ಗೆ ಸ್ಪಂದನ ವಾಹಿನಿಯವರು ಬಹಳ ಒಂದು ಕಾಳಜಿ ವಹಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪ್ರಮೋದ್ ಸುವರ್ಣರು. ಹೇಳಿ ಸರ್, ಹೇಳಿ. ನಾನು ಹೇಳುವುದೇನೆಂದ್ರೆ, ಪರಿಸರವನ್ನು ನಾಶ ಮಾಡಿದ್ದು ನಾವೇ, ಜೀವಿಗಳು. ಖಂಡಿತ ಸ್ವಯಂಕೃತ ಅಪರಾಧ ಆಗಿದೆ. ಈಗ ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತಲಿರುವ ಒಂದು ವಾತಾವರಣ. ಅದು ಈಗ ನೋಡಿ, ಈ ವರ್ಷ ಬರಗಾಲ ಪೀಡಿತರಾಗಿದ್ದೇವೆ ನಾವು. ನಾನು ಎಸ್ಪೆಷಲಿ ಒಂದು ನಮ್ಮ ಸೌತ್ ಕನ್ನಡದ ಬಗ್ಗೆ ಮಾತಾಡ್ತೇನೆ. ಇದಕ್ಕೆ ಕಾರಣ ಏನೆಂಬುದನ್ನು ನಮ್ಗೆಲ್ರಿಗೂ ಗೊತ್ತಿದೆ. ಒಂದು ಕಾಲದಲ್ಲಿ ನಮ್ಮ ಊರಲ್ಲಿ ಮರಗಳು ಎಷ್ಟಿದ್ದವು? ಖಂಡಿತ ಸರ್, ಪ್ರತಿ ಒಂದು ವರ್ಷದಿಂದ ವರ್ಷಕ್ಕೆ ಮರಗಳ ಸಂಖ್ಯೆ ಕಡಿಮೆ. ಹೇಗೆ ಮಂಗಮಾಯ ಆದವು, ಯಾಕೆ ಆದವು ಎಂಬ ಒಂದು ಪರಿಕಲ್ಪನೆ ನಾವು ಮೊದಲು ತಿಳ್ಕೊಳ್ಬೇಕು. ಖಂಡಿತ. ನಮ್ಮಲ್ಲಿ ಒಂದು ದೇವಸ್ಥಾನ ಅಂದ್ರೆ ಒಂದು ಊರಿನ ಎಲ್ಲ ಮರ ಹೋಗ್ತದೆ. ಹೋಗ್ಲಿ, ದೇವಸ್ಥಾನವೂ ಬೇಕು, ಪರಿಸರವೂ ಬೇಕು. ಒಂದು ಮರ ಕಡಿದ್ರೆ 5 ಗಿಡ ನೆಡುವ ಹವ್ಯಾಸ ನಮ್ಮಲ್ಲಿಲ್ಲ. ಖಂಡಿತ. ಪಶ್ಚಿಮ ಘಟ್ಟದಲ್ಲಿ ಈಗ ಖಾಲಿ ನೋಡ್ಲಿಕ್ಕೆ ಮಾತ್ರ ಮರಗಳಿವೆ, ಆದ್ರೆ ಆ ಒಳ್ಳೆ ಮರಗಳು ಯಾವುದೂ ಇಲ್ಲ. ಮೋಡವನ್ನು ತಡೆಯುವ ಯಾವ ಮರಗಳು ಇಲ್ಲ. ಅಲ್ಲಿ ಅರಣ್ಯ ಇಲಾಖೆ ಎಂಬುದೊಂದು ಇದೆ. ಅವರು ಅರಣ್ಯವನ್ನು ಸಂರಕ್ಷಿಸಬೇಕಾದವರು. ಆದ್ರೆ ಅರಣ್ಯದ ಸಂರಕ್ಷಣೆ ಆಗ್ತಾ ಇದೆಯಾ? ಇಲ್ಲ. ಅದೆಷ್ಟೋ ಮಂದಿ ಕಳ್ಳ ಸಾಗಣೆ ಮೂಲಕ ಮರಗಳನ್ನು ಕಡಿದು ತಗೊಂಡು ಹೋಗ್ತಿದ್ದಾರೆ. ಅದನ್ನು ಹದ್ದು ಬಸ್ಸಿನಲ್ಲಿ ಇಟ್ಟಿದ್ದಾರ.
ಸರ್ಕಾರ ಇಂತ ಡಿಪಾರ್ಟ್ಮೆಂಟ್ ಇರುವಾಗ ಇದನ್ನೆಲ್ಲ ಹದ್ದುಬಸ್ತಿನಲ್ಲಿ ಇಟ್ರೆ ಹ್ಮ್ ಇಂತ ದುರಂತಗಳು ನಡೆಯುವುದಿಲ್ಲ. ಹ್ಮ್ 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 ಖಂಡಿತ ಸರ್, ಖಂಡಿತ. ಎರಡನೇದಾಗಿ ಈ ಪ್ಲಾಸ್ಟಿಕ್ ಹ್ಮ್ ಜನರಲ್ಲಿ ಅವೇರ್ನೆಸ್ ಎಂಬುದಿಲ್ಲ. ಹ್ಮ್ ಇವತ್ತು ನಾನು ಪೇಪರ್ ನಲ್ಲಿ ನೋಡಿದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಯಾರಾದ್ರೂ ಕಸ ಬಿಸಾಡುವುದು ನೋಡಿದ್ರೆ ಹ್ಮ್ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ಅಂತ ಬಂದಿದೆ. ಹ್ಮ್ 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 ಖಂಡಿತ. ಇವತ್ತಿನ ಪೇಪರ್ ನಲ್ಲೂ ಅದರ ಬಗ್ಗೆ ಬಹಳಷ್ಟು ಬಂದಿದೆ. ಅದನ್ನು ಇನ್ನು ಜನರು ಹ್ಮ್ ಸೀರಿಯಸ್ ಆಗಿ ತಕೊಂಡು ಹ್ಮ್ ಕಸ ಬಿಸಾಡುವವ ಸಿಕ್ಕಿದ್ರೆ ಹ್ಮ್ ಅವನನ್ನು ಸಂಬಂಧಪಟ್ಟ ಇಲಾಖೆಗೆ ಒಪ್ಪಿಸಬೇಕು, ಅವನ ಮೇಲೆ ಕ್ರಿಮಿನಲ್ ಅಫೆನ್ಸ್ ಹಾಕ್ಬೇಕು. ಹ್ಮ್ 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 ಆಗ 100ರಲ್ಲಿ ಹ್ಮ್ ಒಂದು 80% ಆದ್ರೂ ಕಮ್ಮಿ ಆಗ್ತದೆ. ಹ್ಮ್ 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 ಖಂಡಿತ. ಪರಿಸರ ನಾವು ಇನ್ನು ಮುಂದಿನ ದಿನಗಳಲ್ಲಿ ಸಂರಕ್ಷಣೆ ಮಾಡದಿದ್ರೆ ಹ್ಮ್ ನಾವು ರಾಜಸ್ಥಾನದ ಹಾಗೆ ಇಲ್ಲಿ ಮರುಭೂಮಿಯ ಒಂದು ವಾತಾವರಣ ಬರುವುದು ಖಂಡಿತ. ಹ್ಮ್ 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 ಹಾಗಾಗಿ ಹ್ಮ್ ನೀವು ಇದರ ಬಗ್ಗೆ ಒಂದು ಕಾಳಜಿ ವಹಿಸಿದ್ದೀರಿ, ಅದಕ್ಕಾಗಿ ಮೊದಲನೇದಾಗಿ ಪ್ರಮೋದ್ ಸುವರ್ಣ ಹಾಗೂ ಸ್ಪಂದನ ಟಿವಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಅವರು ಕೂಡ ಉತ್ತಮವಾದಂಥ ಒಂದು ಅಭಿಪ್ರಾಯಗಳನ್ನು ಕೊಟ್ಟರು. ಅದೇ ರೀತಿಯಲ್ಲಿ ನಾವೇ ತಪ್ಪು ಮಾಡಿದ್ದು, ನಾವೇ ಮರಗಳನ್ನು ಕಡಿಯೋದಕ್ಕೆ ನಾವೇ ಕಾರಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಅದೇ ರೀತಿ ವಿಶ್ವಸಂಸ್ಥೆ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದು ವಿಚಾರವಾಗಿ ಕೂಡ ನಾನು ಈಗಾಗಲೇ ಹೇಳಿದೆ, ಮುಂದಿನ ಒಂದು ದಿನಗಳಲ್ಲಿ ಕರಾಳವಾದಂಥ ಒಂದು ದಿನಗಳನ್ನು ಅನುಭವಿಸಬೇಕಾಗತ್ತೆ ಮುಂದಿನ ಪೀಳಿಗೆಯವರು ಅಂತ. ಖಂಡಿತ. ಅರಣ್ಯ ನಾಶದಿಂದ ಸಾಕಷ್ಟು ಈಗಾಗಲೇ ನಾವು ಏನು ಹೇಳ್ತಾ ಇದ್ವಿ, ಪರಿಸರ ಮಾಲಿನ್ಯಕ್ಕೆ ಮುಖ್ಯ ಕಾರಣ ಇದೇ ಕಾಡು ನಾಶ ಅಂತ ಹೇಳ್ಬೋದು. ಈ ಏನು ವಾಯು ಮಾಲಿನ್ಯಕ್ಕೆ ನಾವು ಸಾಕಷ್ಟು ಮರಗಿಡಗಳು ಇಲ್ಲದೆ ಇರುವುದೇ ಒಂದು ಮುಖ್ಯ ಕಾರಣ ಆಗ್ಬೋದು. ಮೊನ್ನೆ ಇತ್ತೀಚೆಗೆ ಅಗ್ನಿಶಾಮಕ ದಳದ ಒಬ್ರು ಸಿಬ್ಬಂದಿ ನಂಗೆ ಸಿಕ್ಕಿದ್ರು. ಈ ಏನು ಏಪ್ರಿಲ್ ಮೇಯಲ್ಲಿ ಅವರು ಏನು ಅಗ್ನಿ ಅವಘಡದಂತ ನಂದಿಸ್ಲಿಕ್ಕೆ ಈ ಬಾರಿ ಹೆಚ್ಚು ಕ್ರಮವನ್ನು ನಾವು ಕೈಗೊಂಡಿದ್ವಿ ಅಂತೇಳಿ, ಮತ್ತೆ ಹೆಚ್ಚು ಪ್ರಕರಣಗಳು ಅಂದ್ರೆ ಹೆಚ್ಚು ಕಡೆ ಇಂಥ ಫೋನ್ ಕರೆಗಳು, ಬೆಂಕಿ ಬರುವಂಥದ್ದು, ರಸ್ತೆ ಬದಿಯಲ್ಲಿರುವಂಥ ಎಲ್ಲ ರಸ್ತೆ ಬದಿಯಲ್ಲಿ ಏನಿರ್ತದೆ ಈ ಬೆಂಕಿಯಿಂದ ಮರಗಳು ಇದ್ದಂಥ ಮರಗಳು ನಾಶ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾವು ಇಂತಹ ಪರಿಸರವನ್ನು ಉಳಿಸುವಂತ ಜನರು ಮುಖ್ಯವಾಗಿ ಅದಕ್ಕೆ ಕಾರಣ ಆಗಿರ್ತಾರೆ. ಅರಣ್ಯ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಪ್ರದೇಶವನ್ನು ನಾವು ರಕ್ಷಿಸುವಂತ ಕೆಲಸ ಆಗ್ಬೇಕು. ಅರಣ್ಯ ಇಲಾಖೆಯವರು ಬಂದಾಗ ಅರಣ್ಯ ಇಲಾಖೆಯವರು ಅಗ್ನಿಶಾಮಕ ದಳ ಬಂದಾಗ ಸಾಕಷ್ಟು ವಿಳಂಬ ಆಗ್ತದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಮರಗಳು ಬೆಂಕಿಗೆ ಆಹುತಿಯಾಗಿರ್ತದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಸ್ಥಳೀಯರು ಅದಕ್ಕೆ ಬೇಕಾಗುವಂತ ಮುಂಜಾಗ್ರತೆ ಕ್ರಮವನ್ನು ಸ್ಥಳೀಯರು ಕೂಡ ವಹಿಸಿಕೊಂಡಿರ್ಬೇಕಾಗ್ತದೆ. ಆದ್ರೆ ಈಗ ನಾವು ಪ್ರಸ್ತುತವಾಗಿ ನಾವು ಈಗಾಗಲೇ ಪಿಲಾರ್ಖಾನ ಕಾಡಿನ ಬಗ್ಗೆ ನಾವು ಮಾತಾಡಿದ್ವಿ. ಅವರು ಏನು ದೇವಾಲಯದ ಇದಕ್ಕೆ ಸಾಕಷ್ಟು ಮರಗಳು, ಖಂಡಿತ ದೇವಾಲಯ ಅಭಿವೃದ್ಧಿ ಆಗ್ಬೇಕು ಒಂದು ಕಡೆ, ಆದ್ರೆ ದೇವಾಲಯದ ಹೆಸರಲ್ಲಿ ಸಾಕಷ್ಟು ಮರಗಳನ್ನು ದೇವಾಲಯಕ್ಕೂ ಕೂಡ ಬರ್ತದೆ, ಆಗ ಮಾರಾಟ ಕೂಡ ಆಗುತ್ತೆ. ಅದನ್ನು ಅರಣ್ಯ ಇಲಾಖೆ ಸಾಕಷ್ಟು ಗಮನದಲ್ಲಿಟ್ಟುಕೊಂಡು ಒಂದು ಕಡೆ ಅಂತ ಕೆಲಸವನ್ನು ಹಾಕೊಂಡು ಪಿಲಾರ್ಖಾನದಲ್ಲಿರುವಂತಹ ಕಾಡುಗಳನ್ನು ಈಗಾಗಲೇ ದೇವರ ಹೆಸರಲ್ಲಿ ಆ ಕಾಡನ್ನು ಉಳಿಸಲಾಗ್ತದೆ. ಆ ಭಾಗದಲ್ಲಿ ಈಗ ನಾವು ಸ್ವಲ್ಪ ಮಟ್ಟಿಗೆ ಏನೋ ತಂಪಿನ ವಾತಾವರಣವನ್ನು ಕಾಣ್ತೇವೆ. ಆದ್ರೆ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಅರಣ್ಯವನ್ನು ನಾವು ಉಳಿಸಬೇಕು. ಉಳಿಸದಿದ್ದಲ್ಲಿ ಸಾಕಷ್ಟು ಒಂದು ತೊಂದರೆಯನ್ನು ನಾವು ಖಂಡಿತವಾಗಿ ಅನುಭವಿಸಬೇಕಾಗ್ತದೆ ಶ್ರೀನಾಥ್. ಯಾಕೆಂತಂದ್ರೆ ಈ ಒಂದು ಪ್ಲಾಸ್ಟಿಕ್ಗಳನ್ನು ಹಣಿಯೋದಾಗಿರ್ಬೋದು, ಪ್ಲಾಸ್ಟಿಕ್ಗಳನ್ನು ಈಗ ಯಾವುದೋ ಒಂದು ಅಂಗಡಿಯಲ್ಲಿ ಇನ್ಯಾವುದೋ ಒಂದು ಕವರ್ಗಳಿಂದ ಸಾಮಾನನ್ನು ತೆಗೆದುಕೊಂಡು ಬರ್ತಾರೆ, ನಂತರ ಅದೇ ಕವರನ್ನು ತೆಗೆದು ಅಲ್ಲೇ ಎಸೆಯುವಂತ ಹೋಗುವಂಥ ಸಾಕಷ್ಟು ಜನರನ್ನ ನೋಡಿದೆ. ನಾವು ಕೂಡ ಅಂಥ ತಪ್ಪನ್ನು ಸಾಕಷ್ಟು ಸರಿ ಮಾಡಿರ್ತೇವೆ. ಇಂಥ ಸಂದರ್ಭದಲ್ಲಿ ಅದು ಮರಗಳಿಗೆ ಅರಣ್ಯ ನಾಶ ಆಗೋದಕ್ಕೆ ಅದು ಒಂದು ಮುಖ್ಯವಾದಂಥ ಒಂದು ಕಾರಣ ಆಗುತ್ತೆ. ಈ ಕುರಿತಾಗಿ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ನಾನು ಕಟ್ಪಾಡಿಯಿಂದ ಮೋಹನ್ ಪೂಜಾರಿ ಅಂತ ಒಬ್ಬ ಕೃಷಿಕ ಮಾತಾಡ್ತಾ ಇದ್ದೇನೆ. ಎಸ್, ಹೇಳಿ ಸರ್. ಪರಿಸರ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಹೌದೌದು ಸರ್. ಈಗ ತಾಳೆ ಮರ ಅಂತ ಒಂದು ಉಂಟಲ್ಲ, ನಮ್ಮ ಊರಿನಲ್ಲೆಲ್ಲ ಉಂಟು. ಆ ತಾಳೆ ಮರ ಉಂಟಲ್ಲ, ಬಂಜರು ಜಾಗದಲ್ಲಿ ಸಹ ಬೆಳೆಯುತ್ತದೆ. ತಾಳೆ ಮರದಲ್ಲಿ ಹಣ್ಣಿನಲ್ಲಿ 3 ಬೀಜ ಇರ್ತದೆ. ಅದನ್ನು ಫಲವತ್ತಿಲ್ಲದ ಭೂಮಿಯಲ್ಲಿ ಹಾಕಿದ್ರು ಉಂಟಲ್ಲ, ಒಳ್ಳೆ ಸಸ್ಯಾಗಿ ಬೆಳೀತದೆ. ಮತ್ತೆ ಗಾಳಿಯನ್ನು ತಡೆಯುವ ಇದಕ್ಕೆ ಶಕ್ತಿ ಉಂಟು. ಯಾವುದೇ ಸಂದರ್ಭದಲ್ಲಿ ಇದು ಬೀಳುವುದಿಲ್ಲ. ಇದನ್ನು ನಾವು ಸ್ವಲ್ಪ ನೆಟ್ರೆ ಪ್ರಬಲವಾದ ಗೋಡೆ ಅಂತ ಇದು ಕೆಲಸ ಮಾಡ್ತದೆ. ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಾವು ಮಳೆ ಮೋಡವನ್ನು ತಡೆಯುವ ಕೆಲಸವೂ ಸಹ ಇದು ಮಾಡ್ತದೆ ಅಂತ ನನ್ನ ಅಭಿಪ್ರಾಯ. ಎಸ್, ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕಾಗಿ. ಈ ವಿಚಾರವಾಗಿ ಕೂಡ ಮಾತಾಡ್ತೇವೆ. ಧನ್ಯವಾದಗಳು. ಖಂಡಿತ ಉತ್ತಮವಾದ ಒಂದು ಸಲಹೆಯನ್ನು ಅವರು ಕೊಟ್ಟಿದ್ರು. ಎಸ್, ಒಂದು ವಿರಾಮದ ನಂತರ ಮತ್ತೆ ಇದೇ ವಿಚಾರವಾಗಿ ಮಾತಾಡ್ತೇವೆ.
ಈಗಾಗಲೇ ಮಾತಾಡ್ತಾ ಇರೋ ಹಾಗೆ ಪರಿಸರ ದಿನಾಚರಣೆ ದಿನ ಕೇವಲ ಒಂದು ಸ್ಟೇಟಸ್ಗಳನ್ನು ಹಾಕೋದಲ್ಲ, ಅದೇ ರೀತಿ ಮರಗಳನ್ನು ಕೂಡ ನೆಡಬೇಕು ಅನ್ನುವಂಥ ಒಂದು ವಿಚಾರವಾಗಿ ವಿಶ್ವಸಂಸ್ಥೆಗಳು, ಅದೇ ರೀತಿಯಲ್ಲಿ ಸಾಕಷ್ಟು ಜನ ಪರಿಸರ ಪ್ರೇಮಿಗಳು ಹೇಳಿರ್ತಕ್ಕಂಥ ಒಂದು ಮಾತುಗಳು. ನಾವೆಲ್ಲರೂ ಕೂಡ ತಪ್ಪು ಮಾಡ್ತಾ ಇದ್ದೇವೆ, ಆದರೆ ಮುಂದಿನ ಒಂದು ಹಂತದಲ್ಲಿ ತಪ್ಪು ಮಾಡಬಾರ್ದು, ಇದಕ್ಕೆ ಪರಿಹಾರಗಳೇನು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಮಾತಾಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ವಿಶ್ವ ಪರಿಸರ ದಿನಾಚರಣೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಏನೆಲ್ಲ ತಪ್ಪುಗಳನ್ನು ನಾವು ಮಾಡಿದ್ದೇವೆ, ಮುಂದಿನ ಒಂದು ವರ್ಷಗಳಲ್ಲಾದರೂ ಕೂಡ ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳನ್ನು ಮಾಡಬೇಕಾಗತ್ತೆ. ಸರ್ಕಾರದ ಮಟ್ಟದಲ್ಲೂ ಅರಣ್ಯ ಇಲಾಖೆಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚಿಂತನೆಯನ್ನು ಮಾಡಲೇಬೇಕಾಗತ್ತೆ. ಮುಂದೆ ಬಂದಿರತಕ್ಕಂಥ ಒಂದು ಸಂಸದರು ಕೂಡ ಮರಗಳನ್ನು ನೆಡುವಂಥ ಒಂದು ವಿಷಯದಲ್ಲಿ ಜನರಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ಕೆಲಸದಲ್ಲೂ ಕೂಡ ಮುಂದಾಗಬೇಕು. ಯಾಕೆಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈಗ ಅರಣ್ಯ ನಾಶದಿಂದಾಗಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ಎಲ್ಲವನ್ನು ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು. ಈ ವಿಚಾರವಾಗಿ ಮಾತಾಡ್ತಾ ಹೋಗ್ತೇವೆ. ಒಬ್ಬರು ಕೃಷಿಕರು ಹೇಳಿದ್ರು ತಾಳೆ ಮರವನ್ನು ಬೆಳೆಸಬೇಕು, ತಾಳೆ ಮರವನ್ನು ಬೆಳೆಸಿದ್ರೆ ಸಾಕಷ್ಟು ಸಮಸ್ಯೆಗಳಿಂದ ಅದು ತಡೆಯುತ್ತೆ ತಾಳೆ ಮರ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಅವರೊಂದು ಅಭಿಪ್ರಾಯಗಳನ್ನು ತಿಳಿಸಿದ್ರು. ಇದು ಎಷ್ಟರ ಮಟ್ಟಿಗೆ ತಾಳೆ ಮರ ಉಪಯೋಗ ಆಗುತ್ತೆ ಸಮಾಜಕ್ಕೆ ಅಂತ? ಖಂಡಿತ ಮೋಹನ್ ಅವರು ಹೇಳಿದರು, ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಇಂಥ ಮರಗಳನ್ನು ಸಾಲು ಸಾಲು ನಾವು ಕಂಡಿದ್ವಿ. ಆ ಭಾಗದಲ್ಲಿ ಆ ಸಂದರ್ಭದಲ್ಲಿ ಸಾಕಷ್ಟು ಮಳೆಗಾಲಕ್ಕೂ ಕೂಡ ಯಾವುದೇ ಒಂದು ತೊಂದರೆ ಆಗ್ತಾ ಇಲ್ಲ. ಅವರು ಹೇಳುವುದು ಒಂದು ಕಡೆ ಸರಿಯಾಗಿರ್ತದೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಪೂರ್ವಜರು ಇಂತಹ ಗಿಡಗಳನ್ನು ರಕ್ಷಿಸುವುದು ಈ ಒಂದು ಕಾರಣಕ್ಕೂ ಕೂಡ ಆಗಿರ್ಬೋದು. ನಾವು ನಮ್ಮ ಈಗ ಅದು ಹೆಚ್ಚು ಜಾಗ ಅಂತ ಹೇಳಿದ್ರೆ ಒಳ್ಳೆ ಕೃಷಿ ಭೂಮಿ ಬೇಕಾಗಿಲ್ಲ, ಗುಡ್ಡ ಪ್ರದೇಶಗಳಲ್ಲಿ ಕೂಡ ಆದರೂ ಮರವನ್ನು ಬೆಳೆಸುವಂತಹದ್ದು ಆಗ್ತದೆ. ಏನು ಖಾಲಿ ಜಾಗ ಇರ್ತದೆ ಅಂತಹ ಪ್ರದೇಶಗಳಲ್ಲಿ ಇಂತಹ ಗಿಡಗಳನ್ನು ಬೆಳೆಸುವಂತಹ ಕೆಲಸ ನಮ್ಮ ಕೃಷಿಕರು ಹೆಚ್ಚು ಹೆಚ್ಚು ಮಾಡಿದ್ರೆ ನಮಗೂ ಕೂಡ ಇದರಿಂದ ಸಾಕಷ್ಟು ಲಾಭದಾಯಕ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಮರದಿಂದ ನಾವು ಏನು ಆ ಒಂದು ಮಳೆ ಬರುವಂತ ಶಕ್ತಿ ಆ ಒಂದು ಮರದಲ್ಲಿ ಇದ್ರೆ ಅಂತ ಹೇಳಿದ್ರೆ ಇದನ್ನು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕೃಷಿಕರು ಹೆಚ್ಚು ಹೆಚ್ಚು ಇದನ್ನು ಬೆಳೆಸುವಂತ ಕೆಲಸ ಆಗ್ಬೇಕಾಗಿದೆ. ಶ್ರೀನಾಥ್, ಒಂದು ಮಾತಿದೆ, ನಾಗರಿಕತೆಗಳು ಬೆಳೆದಂತೆ ನದಿಗಳು ಕೂಡ ಸಾಯ್ತಾ ಇದೆ. ನದಿಗಳು ಸಾಯ್ತಾ ಇರತಕ್ಕಂಥ ಒಂದು ಪಕ್ಷದಲ್ಲಿ ಪರಿಸರ ಕೂಡ ನಾಶ ಆಗುತ್ತೆ ಅಂತ. ಯಾಕೆಂತಂದ್ರೆ ನಾಗರಿಕತೆಗಳು ಬೆಳೆದಂತೆ ನದಿಗಳಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಯಾಕೆಂದ್ರೆ ಈಗ ಸಾಕಷ್ಟು ನದಿಗಳು ನೋಡಿರ್ಬೋದು, ಉಡುಪಿಯ ಭಾಗದಲ್ಲೇ ಪಾಪನಾಶಿನಿ ನದಿ, ಸ್ವರ್ಣ ನದಿ ಅವೆಲ್ಲವೂ ಕೂಡ ಕಲುಷಿತಗೊಂಡು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿವೆ. ಆ ಎಲ್ಲ ನೀರುಗಳು ಹೋಗಿ ಮರಗಳು ಸಾಯುವಂಥ ಒಂದು ಪರಿಸ್ಥಿತಿಗಳಾಗಿ ಇದನ್ನೆಲ್ಲ ನೋಡ್ತಾ ಹೋದ್ರೆ ಇದನ್ನ ಹೇಗೆ ತಡೆಗಟ್ಟಬಹುದು ಮುಂದಿನ ಒಂದು ದಿನಗಳಲ್ಲಿ ಅಂತ? ಖಂಡಿತ ಏನು ನಮ್ಮ ಈ ಭಾಗದಲ್ಲಿ ನಾವು ಗಮನಿಸಬಹುದು, ಪಾಪನಾಶಿನಿ ನದಿ ಇರ್ಬೋದು, ನೇತ್ರಾವತಿ ಇರ್ಬೋದು, ಇನ್ನಿತರ ನದಿಗಳನ್ನು ಈ ನದಿಗಳನ್ನು ರಕ್ಷಿಸುವಂತ ಕೆಲಸ ನಮ್ಮಿಂದ ಆಗ್ಬೇಕಾಗಿದೆ. ಅಂದ್ರೆ ಈ ಪರಿಸರದಲ್ಲಿ ಸಾಕಷ್ಟು ಕಾಡುಗಳು ಬೆಳೆದಿರ್ತದೆ. ಅಂದ್ರೆ ಈ ಏನು ನದಿಗಳಿದೆ ನಮ್ಮ ಪರಿಸರದಲ್ಲಿ ಬೆಳೆಯುತ್ತಿರುವ ಕೈಗಾರಿಕೆಗಳು, ಅಲ್ಲಿಂದ ಬಿಡುವಂತ ಕಲುಷಿತ ನೀರುಗಳು, ಇದರಿಂದ ಸಾಕಷ್ಟು ನಮ್ಮ ಪ್ರಕೃತಿಗೆ ಹಾನಿಕರ ಆಗ್ತದೆ. ನದಿಯ ನೀರು ಕಲುಷಿತವಾದಲ್ಲಿ ನಮ್ಮ ಇಂತಹ ಮರಗಿಡಗಳಿಗೆ ಸಾಕಷ್ಟು ತೊಂದರೆಯನ್ನು ನಾವು ಅನುಭವಿಸಬೇಕಾಗ್ತದೆ. ಈಗ ನಾವು ಈ ಒಂದು ಕರಾವಳಿ ಭಾಗದ ಸುಮಾರು ಕರಾವಳಿ ಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ, ತೆಂಗಿನ ಮರಗಳು ಎಲ್ಲ ನಾಶ ಆಗ್ತಾ ಇದೆ. ಕೇವಲ ನಾವು ತೆಂಗಿನ ಮರವನ್ನು ಮಾತ್ರ ಕಾಣ್ತೇವೆ, ಅದರ ಮೇಲೆ ಯಾವುದೇ ಅದರ ಸೋಗೆಗಳನ್ನು ನಾವು ಕಾಣ್ಲಿಕ್ಕೆ ಸಿಗುದಿಲ್ಲ, ಎಲ್ಲ ಒಣಗಿ ಹೋಗಿದೆ. ಇದು ಏನಂತ ಹೇಳಿದ್ರೆ ಉಷ್ಣಾಂಶದ ಜಾಸ್ತಿ ಇರ್ಬೋದು, ಏನು ಈ ಒಂದು ಸಂದರ್ಭದಲ್ಲಿ ಇರುವಂತಹ ಬೇಸಿಗೆ ಕಾಲ ಏನು ಕರೀತೇವೆ ನಾವು, ಈಗ ಇರುವಂತಹ ಬಿಸಿಲಿನಿಂದಾಗಿ ಈ ಒಂದು ತೆಂಗಿನ ಮರಗಳಿಗೂ ಕೂಡ ಸಾಕಷ್ಟು ನಾವು ಮುಖ್ಯವಾಗಿ ಸ್ಥಳೀಯವಾಗಿ ಬೆಳೆಯುತ್ತಿರುವಂತಹ ಕಂಪನಿಗಳು, ಆ ಕಂಪನಿಗಳು ಏನು ನದಿಗೆ ಬಿಡುವಂತಹ ಕಲುಷಿತ ನೀರುಗಳು ಮತ್ತೆ ಫ್ಲಾಟ್ಗಳಿಂದ ನಮ್ಮ ಪ್ರದೇಶದಲ್ಲಿ ಸಾಕಷ್ಟು ಫ್ಲಾಟ್ಗಳು ಬೆಳೆಯುತ್ತಾ ಇದೆ, ಆಗ್ತಾ ಇದೆ ಎಲ್ಲ ಕಡೆ. ಸಾಕಷ್ಟು ಅವರು ಬೇಕಾದಂತ ಅವರಿಗೆ ವ್ಯವಸ್ಥಿತವಾಗಿ ಬೇಕಂತ ಡ್ರೈನೇಜ್ಗಳ ವ್ಯವಸ್ಥೆ ಇರೋದಿಲ್ಲ. ಆ ಒಂದು ಫ್ಲಾಟಿನಿಂದ ಬರುವಂತ ನೀರುಗಳನ್ನು ಈ ಒಂದು ನದಿಗಳಿಗೆ ಬಿಡಲಾಗ್ತದೆ. ಇದರಿಂದ ಕೂಡ ಸಾಕಷ್ಟು ಆ ಒಂದು ಭಾಗದಲ್ಲಿರುವಂತಹ ಗಿಡ ಮರಗಳಿಗೆ ತೊಂದರೆ ಆಗ್ತದೆ. ಮತ್ತೆ ನಮ್ಮ ಈ ಒಂದು ಪರಿಸರದಲ್ಲಿ ಬೆಳೆಯುವಂತಹ ಕೈಗಾರಿಕೆ ಕೇಂದ್ರಗಳು,
ಎಲ್ಲಿ ಕೂಡ ಅವಕಾಶ ಕೊಡ್ತಾ ಇಲ್ಲ. ನಾವು ಅವರನ್ನೆಲ್ಲವನ್ನು ವೆಲ್ಕಮ್ ಮಾಡ್ತೇವೆ, ಅವರನ್ನು ಬನ್ನಿ ನಮ್ಮ ಜಾಗ ಇದೆ, ಈ ಭಾಗದಲ್ಲಿ ಕೈಗಾರಿಕೆಗಳು ಆರಂಭ ಆಗ್ಬೇಕು ಅಂತೇಳಿ. ಅಂತ ಸಂದರ್ಭದಲ್ಲಿ ಈ ಒಂದು ವಿಷಕಾರಿ ಆಗುವ ಏನು ಹೊರಗೆ ಸೂಸುವಂತ ಕಂಪನಿಗಳು ನಮ್ಮ ಭಾಗಕ್ಕೆ ಬಂದಾಗ ಇಂಥ ಪ್ರಕೃತಿಯ ಮೇಲೆ ಸಾಕಷ್ಟು ತೊಂದರೆ ಆಗ್ತದೆ ಶ್ರೀನಾಥ್. ಇದನ್ನೆಲ್ಲ ನೋಡ್ತಾ ಹೋದಾಗೆ ಈ ಕೃಷಿ ಚಟುವಟಿಕೆಗಳು ಯಾವುದು ಕೂಡ ನಡೀತಾ ಇಲ್ಲ. ನೀರಿನ ಸಮಸ್ಯೆಯು ಕೂಡ ನೀರಿನ ಕಲುಷಿತ ಆಗಿರ್ತಕ್ಕಂಥದ್ದು ಹೌದು. ನೀವು ಈಗಾಗಲೇ ಹೇಳಿದ್ರಿ ಕೈಗಾರಿಕೆಗಳಿಂದಾಗಿ ನೀರು ಕಲುಷಿತ ಆಗುತ್ತೆ. ಅದೇ ರೀತಿಯಲ್ಲಿ ಆಕಾಶಗಳಿಗೂ ಕೂಡ ಹೋಗುವಂಥದ್ದು, ಆವಿಯಾಗಿ ಹೋಗಿರ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಒಂದು ಕಲುಷಿತವಾದಂಥ ಒಂದು ಗಾಳಿಯ ಹೋಗೋದ್ರಿಂದಾಗಿ ಮಳೆಯೂ ಕೂಡ ಸರಿಯಾಗಿ ಬರೋದಿಲ್ಲ ಅನ್ನುವಂಥ ಒಂದು ವಿಚಾರ. ಈಗ ಮೊನ್ನೆ ಉಡುಪಿಯಲ್ಲಿ ನೋಡಿದ ಹಾಗೆ ಪಡುಬಿದ್ರೆಯಲ್ಲಿರ್ತಕ್ಕಂಥ ಒಂದು ಸ್ಥಾವರದಿಂದ ಬಂದಿರತಕ್ಕಂಥ ಬೂದಿ ಮಿಶ್ರಿತವಾದಂಥ ಒಂದು ಮಳೆ ಆಗಿರ್ಬೋದು. ಇಂಥ ಒಂದು ಸಮಸ್ಯೆಗಳನ್ನೆಲ್ಲ ನೋಡ್ತಾ ಹೋದಾಗೆ ಕೃಷಿ ಚಟುವಟಿಕೆಗಳಲ್ಲಿ ಬೆಳೆದಂಥ ಒಂದು ಆಹಾರಗಳು ಕೂಡ ಆರೋಗ್ಯಪೂರ್ಣವಾಗಿರೋದಿಲ್ಲ ಅಥವಾ ಕೃಷಿ ಚಟುವಟಿಕೆಗಳೇ ಎಷ್ಟೋ ಕಡೆಗಳಲ್ಲಿ ನಡೀತಾ ಇಲ್ಲ. ಇದನ್ನೆಲ್ಲ ಸಮಸ್ಯೆಗಳನ್ನು ಹೇಗೆ ತಡೆಗಟ್ಟಬಹುದು ಅಂತ ಶ್ರೀನಾಥ್? ಇದು ಎಲ್ಲ ಏನಂತ ಹೇಳಿದ್ರೆ ಒಂದಕ್ಕೆ ನಾವು ಕಲೆಕ್ಷನ್ ಹುಡ್ಕೊಳ್ತಾ ಹೋಗ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಕಾಡನ್ನು ನಾವು ಬೆಳೆಸದಿದ್ದಲ್ಲಿ ಕಾಡು ನಾಶ ಮಾಡಿದ್ರಿಂದ ಕಾಡಿನಲ್ಲಿರುವಂತಹ ಕಾಡು ಪ್ರಾಣಿಗಳು ಈಗ ನಾವು ನಮ್ಮ ಏನು ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಏನು ನಾವು ಚಿರತೆಗಳನ್ನು ನಾವು ಇಲ್ಲಿ ಅರಣ್ಯ ಇಲಾಖೆ ಹಿಡಿಯುವಂತ ಕೆಲಸ ಆಗ್ತದೆ. ನವಿಲುಗಳು ನಮ್ಮ ಅಂಗಳದಲ್ಲೇ ಓಡಾಡುವಂತ ಕೆಲಸ ಆಗ್ತದೆ. ಅವುಗಳಿಗೆ ಒಂದು ವಾಸಸ್ಥಾನಗಳು ಸರಿಯಾಗಿ ಸಿಗ್ತಾ ಇಲ್ಲ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಿಮ್ಮ ಹೆಸರು? ಎಸ್ ಹೇಳಿ ಸರ್. ಪರಿಸರ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಪರಿಸರ ನಾಶ ಆಗ್ತಾ ಇದೆ, ನಾವೇ ಮಾಡ್ಕೊಂಡಿರ್ತಕ್ಕಂಥ ಒಂದು ತಪ್ಪುಗಳು. ಹಲೋ ಹೇಳಿ ಸರ್, ಹೇಳಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸಿ. ರೋಡ್ ಸೈಡ್ ಅಲ್ಲಿ ಮರವನ್ನ ಒತ್ತುಗೊಳಿಸಿ ನಮ್ಮದ ಒಂದು ಅಭಿಪ್ರಾಯ ಅಷ್ಟೇ. ನಾವಂತೂ ಮರದ ಕೆಲಸ ಮಾಡಿ ಹೇಳಿದ್ವಿ, ನಾವು ಒಂದು ಮರ ಕಡಿದ್ರಿಂದ 5 ಮರ ನೆಡ್ತೀವಿ. ಆ ರೀತಿ ಆ ದೊಡ್ಡ ಮರವನ್ನು ಬಿಟ್ಟು ಚಿಕ್ಕ ಮರವನ್ನು ನೆಡಿ. ಖಂಡಿತ. ಆಯ್ತಾ? ಎಸ್ ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಸರಿ ಸರಿ ಸರಿ. ಎಸ್, ಅವ್ರು ಈಗಾಗಲೇ ಹೇಳಿದ್ರು ಈ ಒಂದು ರೋಡಿನ ಪಕ್ಕದಲ್ಲಿ ಮರವನ್ನು ನೆಡಬೇಕು ಅನ್ನುವಂಥ ಒಂದು ವಿಚಾರ. ಎಸ್, ಇದನ್ನೆಲ್ಲ ನೋಡ್ತಾ ಹೋದ್ರೆ ನೀವು ಕೂಡ ಮಾತಾಡ್ತಾ ಇದ್ವಿ, ಕೃಷಿ ಚಟುವಟಿಕೆಗಳು ನಡೀತಾ ಇಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ಖಂಡಿತ ಶ್ರೀನಾಥ್. ಏನಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಕೃಷಿ ಆರಂಭ ಆಗ್ಬೇಕಿತ್ತು. ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ತೊಂದರೆಯನ್ನು ಬರಗಾಲದ ಒಂದು ತೊಂದರೆಯನ್ನು ನಾವೀಗ ಅನುಭವಿಸ್ತಾ ಇದ್ವಿ. ಅಂದ್ರೆ ಕೃಷಿ ಕಾರ್ಯ ಆರಂಭಕ್ಕೂ ಕೂಡ ಈ ಒಂದು ಮಳೆಗಾಲ ವಿಳಂಬ ಆಗಿದ್ದಕ್ಕೆ ಕಾರಣ ಆಗಿರ್ತದೆ. ಅಂದ್ರೆ ಮಳೆಗಾಲ ವಿಳಂಬ ಆಗ್ಲಿಕ್ಕೆ ನಾವು ಒಂದೇ ಕಾರಣ ಕೊಡ್ಬೋದು, ಕಾಡು ನಾಶ ಅಂತೇಳಿ. ಆದ್ರಿಂದ ಈಗ ಪ್ರಕೃತಿಯ ಮೇಲೆ ಬೀಳುವಂತಹ ಏನು ಪರಿಣಾಮಗಳಿದೆ ಈ ಒಂದು ಕಾಡು ನಾಶದಿಂದ ಆಗ್ತಾ ಇದೆ. ನಾವು ಈಗಾಗಲೇ ಅವರು ಹೇಳಿದಾಗ ಮರವನ್ನು ಕಡಿದ ನಂತರ ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಮಾಡ್ಬೇಕಂತ ಹೇಳಿದ್ರೆ ಯಾರು ಮಾಡುದು? ನಾವೇ ಮಾಡ್ಬೇಕು. ಈ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಘ ಸಂಸ್ಥೆಗಳಿರ್ಬೋದು, ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಇನ್ನಿತರ ಸೇವಾ ಸಂಸ್ಥೆಗಳಿರ್ಬೋದು, ಸಮಾಜ ಸೇವಕ ಇಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಇಂತಹ ಮರಗಿಡಗಳನ್ನು ನಡೆಯುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಕೇವಲ ಇವತ್ತಿನ ಒಂದು ದಿವಸಕ್ಕೆ ನಾವು ಇದನ್ನು ಸೀಮಿತವಾಗಿ ಇಟ್ಕೊಳ್ಬಾರ್ದು. ನಮ್ಮ ಏನು ಒಂದು ಮರವನ್ನು ಕಡಿದಾಗ ನಾವು ಖಂಡಿತವಾಗಿ ಅದಕ್ಕೆ ಬದಲಿ ವ್ಯವಸ್ಥೆಯಾಗಿ ಒಂದು 10 ಗಿಡವನ್ನಾದರೂ ನಡೀತೇವೆ ಎಂಬ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಾವು ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಏನು ಮರಗಿಡಗಳನ್ನು ಕಡಿಲಾಗಿದೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಅದನ್ನು ಪೋಷಿಸುವಂತಹ ಕೆಲಸ ಅರಣ್ಯ ಇಲಾಖೆಯಿಂದ ಸಕ್ರಿಯವಾಗಿ ಆಗ್ಬೇಕಾಗಿದೆ. ಎಲ್ಲಿ ಈಗ ಗಿಡಗಳು ಬೆಳೀತಾ ಇದೆ ಅದನ್ನು ರಕ್ಷಿಸುವಂತ ಕೆಲಸ ಆಗ್ಬೇಕಾಗಿದೆ. ಆದ್ರೆ ಅದು ಇನ್ನು ಬೆಳೆಯಲಿಕ್ಕೆ ಒಂದು 5-6 ವರ್ಷ ನಾವು ಕಾಯಲೇಬೇಕಾಗ್ತದೆ. ಅಷ್ಟರ ತನಕ ಇಂತ ನಾವು ಏನು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಮೊನ್ನೆ ಪಡುಬಿದ್ರೆಯಲ್ಲಿ ಒಂದು ಮಳೆ ಬಂತು. ಆ ಮಳೆ ಬಂದ ನಂತರ ಸಾಕಷ್ಟು ಅಸ್ತವ್ಯಸ್ತಗಳಾಗಿದೆ ಇಡೀ ಪಡುಬಿದ್ರೆ. ಮತ್ತು ಅದೇ ರೀತಿಯಲ್ಲಿ ನೋಡ್ತಾ ಹೋದ್ರೆ ಅದಕ್ಕೆ ಕಾರಣಗಳು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಅಸಮರ್ಪಕವಾದಂಥ ಒಂದು ಕಾಮಗಾರಿ ಆಗಿದೆ. ಮರಗಳನ್ನು ಸಂಪೂರ್ಣವಾಗಿ ಕಡಿದಿದ್ದಾರೆ ಅನ್ನುವಂಥ ಒಂದು ವಿಚಾರ. ಇದನ್ನೆಲ್ಲ ನೋಡಿದಾಗ ಈ ಒಂದು ಅಸಮರ್ಪಕವಾದ ಕಾಮಗಾರಿ ಆಗಿದೆ ಒಂದು ಕಡೆ ನೋಡ್ತಾ ಹೋದರೆ, ಕಾಮಗಾರಿಯನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಮರಗಳನ್ನು ಕೂಡ ಕಡಿದಿದ್ದಾರೆ. ಆದರೆ ಅದನ್ನು ಬೆಳೆಸುವಂಥ ಒಂದು ನಿಟ್ಟಿನಲ್ಲಿ ಯಾಕೆ ಅವರು ಮನಸ್ಸನ್ನು ಮಾಡಲಿಲ್ಲ ಅಂತ. ಈಗ ಸಾಕಷ್ಟು ವರ್ಷಗಳಾಯಿತು ಕಾಮಗಾರಿ ನಡೀತಾ ಅವರು ಕಟ್ ಮಾಡಿದ ಹಾಗೆ ಬೆಳೆಸುವಂಥ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಿದಿದ್ರೆ ಇಂಥ ಒಂದು ಸಮಸ್ಯೆಗಳು ಎದುರಾಗ್ತಾ ಇರಲಿಲ್ವೇನೋ ಅಂತ. ಖಂಡಿತ ನಮ್ಮ ಉಡುಪಿ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ಬೋದು. ಅಭಿವೃದ್ಧಿಯ ನೆಪದಲ್ಲಿ ನಾವು ಸಾವಿರಾರು ಮರಗಳನ್ನು ಕಡಿತಾ ಇದ್ದೇವೆ. ಆದರೆ ಸಾವಿರಾರು ಮರಗಳನ್ನು ಕಡಿದಾಗ ಅಂತಹ ಬದಲಿ ವ್ಯವಸ್ಥೆಗಳನ್ನು ಈಗ ಎಲ್ಲಿ ಕೂಡ ಆಗ್ತಾ ಇಲ್ಲ. ಪಡುಬಿದ್ರೆಯಿಂದ ನಾವು ಕುಂದಾಪುರ ತನಕ ನೋಡುವಾಗ ಸಾಕಷ್ಟು ಮರಗಳು ಬೆಳೆದಿತ್ತು. ಖಂಡಿತ ಅಂತಹ ಸಂದರ್ಭ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗುವಾಗ ಅಂತಹ ಮರಗಳನ್ನು ಕಡಿಯುವಾಗ ಎಲ್ಲ ಜನರು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು.
ತುಂಬಾ ಸುಂದರವಾಗಿ ನಾವು ಮರಗಿಡಗಳನ್ನು ಕಾಣ್ತಾ ಇದ್ವಿ. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗ್ಲೇಬೇಕಾಗಿತ್ತು, ಈ ಒಂದು ಕರಾವಳಿ ಭಾಗದ ಜನರ ಬೇಡಿಕೆ ಆಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಯ್ತು. ಆ ಸಂದರ್ಭದಲ್ಲಿ ಕೂಡ ನಾವು ಜನರು ಇಂತಹ ಗಿಡಗಳನ್ನು ಕಡಿಯುವಾಗ ಅಂದ್ರೆ ಅವರು ಏನು ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಇಷ್ಟೇ ಜಾಗವನ್ನು ಎಕ್ವೈರ್ ಮಾಡಿದ್ರು, ಆ ಒಂದು ಭಾಗವನ್ನು ಬಿಟ್ಟು ಕೂಡ ಮರಗಳನ್ನು ಕಡಿಯುತ್ತಾ ಶುರು ಮಾಡಿದ್ರು. ಅಂದ್ರೆ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ, ಗುತ್ತಿಗೆದಾರರು ಇದ್ದಂತ ಮರಗಳನ್ನು ಕಡಿದು ಎಲ್ಲವನ್ನು ಮಾರಾಟ ಮಾಡ್ಲಿಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಈಗ ಪ್ರಸ್ತುತವಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಮರಗಳನ್ನು ಕಡಿಯಲಾಗಿತ್ತು. ಆದ್ರೆ ಅದೇ ಸಂದರ್ಭದಲ್ಲಿ ಮರಗಿಡಗಳನ್ನು ನಡಿಬೇಕಾಗಿತ್ತು, ಆದ್ರೆ ವಿಳಂಬವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಜಾಗವನ್ನು ಎಕ್ವೈರ್ ಮಾಡಿದರೆ ಆ ಜಾಗದಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ, ಆದರೆ ಅದನ್ನು ಬೆಳೆಸುವಂತ ಅದರ ಒಂದು ಪೋಷಣೆ ಮಾಡುವಂತ ಕೆಲಸ ನವಯುಗ ಕಂಪನಿಯವರು ಅದನ್ನು ಗುತ್ತಿಗೆ ವಹಿಸಿಕೊಂಡಿದ್ದಾರೆ. ಮತ್ತೆ ಅವರು ಕೂಡ ಅದಕ್ಕೆ ಜವಾಬ್ದಾರರಾಗಿದ್ದಾರೆ. ಅವರು ಗುತ್ತಿಗೆ ಪಡೆಯುವ ಸಂದರ್ಭದಲ್ಲಿ, ಟೆಂಡರ್ ತಗೊಳ್ಳುವ ಸಂದರ್ಭದಲ್ಲಿ ಇವೆಲ್ಲ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ನಾವು ಮರಗಳನ್ನು ಕಡಿತೇವೆ, ಅಷ್ಟೇ ಮರಗಳನ್ನು ಬೆಳೆಸುವಂತ ಕೆಲಸ ಆಗುತ್ತೆ ನಮ್ಮ ಹತ್ರ ಅಂತೇಳಿ. ಆದ್ರೆ ಈಗ ನಾವು ಈ ಒಂದು ಸಂದರ್ಭದಲ್ಲಿ ಪಡುಬಿದ್ರೆ ಇರ್ಬೋದು, ಕಾಪು ಇರ್ಬೋದು, ಈ ಭಾಗದಲ್ಲಿ ಯಾವುದೇ ಒಂದು ಮರಗಳು ಬೆಳೆಯುವಂತದ್ದು ಕಾಣ್ತಾ ಸಿಗ್ತಾ ಇಲ್ಲ. ಇದನ್ನು ಜನರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಆ ಬಗ್ಗೆ ವಿರೋಧ ವ್ಯಕ್ತಪಡಿಸಬೇಕು, ಅದನ್ನು ಗಿಡ ನೆಡುವಂತ ಕೆಲಸ. ಪ್ರಸ್ತುತ ಈ ಒಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ನಾವು ಹೆಚ್ಚು ಗಿಡಗಳನ್ನು ಅಂದ್ರೆ ಅರಣ್ಯ ಇಲಾಖೆ ಮುಖ್ಯವಾಗಿ ಇದರ ಪಾತ್ರವನ್ನು ವಹಿಸ್ಕೊಳ್ಬೇಕಾಗ್ತದೆ. ಅವರ ಒಂದು ಇಲಾಖೆಯಿಂದ ಮರಗಿಡಗಳನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಜನರಿಗೆ ಅದರ ಬಗ್ಗೆ ಮಾಹಿತಿ ಕೊಡುವಂತ ಕೆಲಸ ಆಗ್ಬೇಕು. ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಮುಖ್ಯವಾಗಿ ಸ್ಪಂದಿಸಬೇಕು ಅಂತ ಈಗಾಗಲೇ ಅವರು ಆ ಬಗ್ಗೆ ಸಭೆ ಕರೆದು ಎಲ್ಲರೊತ್ತಿಗೆ ಮಾತಾಡಿದಾರಂತೆ. ಅರಣ್ಯವನ್ನು ಮರಗಳನ್ನು ನಡೆಯುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯವಾಗಿ ಆ ಬಗ್ಗೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಒಂದು ಯಾಕೆಂದ್ರೆ ಸ್ವಚ್ಛ ಭಾರತ ಅಭಿಯಾನವನ್ನು ಮಾಡಿದ್ರು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ, ಆದರೂ ಸಾಕಷ್ಟು ಸಕ್ಸಸ್ ಆಯಿತು, ಸಾಕಷ್ಟು ಯಶಸ್ವಿ ಆಯಿತು. ಅದೇ ರೀತಿಯಲ್ಲಿ ಒಂದು ಮರಗಳನ್ನು ಬೆಳೆಸುವ ನಿಟ್ಟಿನಲ್ಲಿ, ಉಳಿಸುವ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಶುರು ಮಾಡಿದರೆ ಅದು ಸಕ್ಸಸ್ ಆಗೋದಿಲ್ವಾ ಅಂತ ಕೇಂದ್ರ ಸರ್ಕಾರದಿಂದ ಆ ಕೆಲಸಗಳು ಕೂಡ ಮುಂದಿನ ದಿನಗಳಲ್ಲಿ ಆಗಲೇಬೇಕು, ಪರಿಣಾಮಕಾರಿಯಾಗಿ ಆದರೆ ಇಂಥ ಒಂದು ಸಮಸ್ಯೆಗಳನ್ನು ನಿವಾರಿಸ್ಬೋದಾ ಅಂತ. ಖಂಡಿತ. ಈಗಾಗಲೇ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಅಂತೇಳಿ ಮಾಡಿದ್ದಾರೆ. ಆ ಒಂದು ಇದರಲ್ಲಿ ಸಾಕಷ್ಟು ಕಡೆ ಅಭಿವೃದ್ಧಿ ಅಂದ್ರೆ ಸ್ವಚ್ಛತೆಗಳು ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇಂಥ ಮರಗಿಡಗಳನ್ನು ನಡಿಬೇಕು. ಕರೆ. ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಎಸ್ ಹೇಳಿ ಸರ್. ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಅರಣ್ಯ ನಾಶಗಳಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಅರಣ್ಯವನ್ನ ಬೆಳೆಸಬೇಕು, ಉಳಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಅರಣ್ಯ ಪ್ರದೇಶ ನಮ್ ಕಾರವಾರ ಉಂಟಲ್ಲ, ಅಲ್ಲಿ ಆಲ್ರೆಡಿ ಮೊದಲೆಲ್ಲ ಮಳೆ ಚೆನ್ನಾಗಿ ಆಗ್ತಿತ್ತು. ಇವಾಗ ನೋಡಿ ಸರ್, ಅರಣ್ಯ ನಾಶದಿಂದ ಮಳೆನೂ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ನೀರಿಂದು. ಖಂಡಿತ ಬಹಳ ತೊಂದರೆ ಆಗ್ತದೆ ಸರ್ ನೀರಿಗೆ. ಮೊದಲೆಲ್ಲ ಇಷ್ಟು ಸಮಸ್ಯೆ ಆಗ್ತಿದ್ದಿಲ್ಲ. ಇದಕ್ಕೆ ಏನಾದ್ರು ಒಂದು ಸರ್ಕಾರ ಏನೋ ಯೋಜನೆ ಮಾಡ್ಬೇಕು ಸರ್, ಅದಕ್ಕೆ ಗಿಡ ನೆಡೋದ್ರ ಬಗ್ಗೆ ಏನಾದ್ರು. ಖಂಡಿತ ಸರ್, ಏನೇನು ಯೋಜನೆ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಮರ ಬೆಳೆಸೋದು ಏನಾದ್ರು ಚಲೋ ಯೋಜನೆ ತರಬೇಕು. ಅಂದ್ರೆ ಏನಾದ್ರು ಇವಾಗ ನೀರಿನ ಬರ ಇದೆ, ಇನ್ನು ಮುಂದಿನ ಪೀಳಿಗೆಯಲ್ಲಿ ತುಂಬಾ ತೊಂದರೆ ಆಗ್ಬೋದು ಸರ್ ಇದು ನೀರಿಂದು. ಎಸ್ ಖಂಡಿತ ಸರ್, ನಿಮ್ಮ ಒಂದು ಅಭಿಪ್ರಾಯಕ್ಕೆ ಧನ್ಯವಾದಗಳು. ಖಂಡಿತ ಉತ್ತಮವಾಗಿ ಅವರು ಮಾತನಾಡಿದ್ರು ಶ್ರೀನಾಥ್. ನಾವು ಇಲ್ಲಿ ಏನಂತ ಹೇಳಿದ್ರೆ, ಈಗ ನಾವು ಒಂದೇ ನಮ್ಗೆ ಇರೋದು ದೇವರ ಮೊರೆ ಹೋಗುದಂತದ್ದು. ಮಳೆ ಬರಬೇಕು, ದೇವರನ್ನು ಪ್ರಾರ್ಥನೆ ಮಾಡಬೇಕು, ಪೂಜೆ ಪುರಸ್ಕಾರಗಳು ಆಗ್ಬೇಕು ಅಂತೇಳಿ ಇವತ್ತು ಕೇಳಿ ಬರ್ತಾ ಇದೆ. ನಾವು ಮುಖ್ಯವಾಗಿ ಇಂತಹ ಮರಗಳನ್ನು ಉಳಿಸ್ಲಿಕ್ಕೆ ನಾಗಬನದ ಬಗ್ಗೆ ನಾವು ಕೂಡ ಮಾತಾಡ್ಬೋದು. ನಾವು ಪ್ರತಿ ನಮ್ಮ ಈ ಒಂದು ಕರಾವಳಿ ಭಾಗದಲ್ಲಿ ನಾವು ಕಂಡಂತ ನಾಗಬನಗಳು ಕೂಡ ಪ್ರಕೃತಿಯಿಂದ ಕೂಡಿದಂತೆ. ಅಲ್ಲಿ ಆ ಭಾಗಕ್ಕೆ ಹೋದಾಗ ನಾವು ಸಾಕಷ್ಟು ಉತ್ತಮ ಒಂದು ಜಾತಿಯ ಮರಗಳನ್ನು ನಾವು ಕಾಣ್ತಾ ಇದ್ವಿ. ಅಂದ್ರೆ ಆ ಒಂದು ನಾಗಬನದ ಒಳಗೆ ಹೋಗಿ ಕಡಿಯುವಂತ ಕೆಲಸ ಯಾರು ಮಾಡ್ತಾ ಇರ್ಲಿಲ್ಲ. ಮತ್ತೆ ಆ ಭಾಗದಲ್ಲಿ ಏನಂತ ಹೇಳಿದ್ರೆ, ಈ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ಉತ್ತಮ ಒಂದು ತಾಣವಾಗಿತ್ತು. ಕಾಯಿ ಅಂತ ಒಳ್ಳೊಳ್ಳೆ ಹಣ್ಣಿನ ಮರಗಳು ಇತ್ತು, ಅಕ್ಕಿಗಳು ಆ ಭಾಗದಲ್ಲಿ ಸೇರ್ತಾ ಇತ್ತು. ಆದ್ರೆ ನಾವು ಈ ಒಂದು ಕರಾವಳಿ ಭಾಗದಲ್ಲಿ ಈಗ ಕಾಣ್ತಾ ಇದ್ದೇವೆ, ಎಲ್ಲಿ ಕೂಡ ಈ ಒಂದು ಪ್ರಕೃತಿಯ ಒಂದು ಮರಗಿಡಗಳು ಇರುವಂತ ನಾಗಬನಗಳು ಇಲ್ಲ. ಸಿಮೆಂಟ್ ಇಂದ ಕೂಡಿದಂತ ನಾಗಬನಗಳು. ಇದು ಕೂಡ ಒಂದು ಕಡೆ ನಾವು ಇದನ್ನು ದೇವರ ಹೆಸರಲ್ಲಿ ನಾವು ಮರಗಿಡಗಳನ್ನು ಕಡ್ದು ಮರವನ್ನು ನಾಶ ಮಾಡೋದ್ರಿಂದ ಅಲ್ಲಿ ಆ ಭಾಗದ ಒಂದು ಜನರು ಇಂತಹ ಒಂದು ಸಾಹಸಕ್ಕೆ ಕೈ ಹಾಕ್ಬೋದು. ಅಂದ್ರೆ ಮರಗಳನ್ನು ಉಳಿಸಬೇಕು, ಪ್ರಕೃತಿಯ ಒಂದು ಮರಗಳು ಇರುವಂತಹ ನಾಗಬನವನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ನಾಗಬನದಲ್ಲಿ ನೋಡ್ತಾ ಹೋದ್ರೆ ಆಲದ ಮರಗಳೆಲ್ಲವೂ ಕೂಡ ಜಾಸ್ತಿ ಇದ್ವು, ಆದ್ರೆ ಈಗ ನೋಡ್ತಾ ಹೋದ್ರೆ ಆಲದ ಮರಗಳು ಕೂಡ ಎಲ್ಲೂ ಕಾಣ್ತಾ ಇಲ್ಲ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಮಾತಾಡ್ತಾ ಇರೋ ಹಾಗೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಾದಂಥ ಒಂದು ಚಿಂತನೆಗಳನ್ನ ಮಾಡ್ಬೋದು ಅಂತ, ಅರಣ್ಯ ನಾಶಕ್ಕೂ ಕೂಡ ಒಂದು ಅಭಿಯಾನವನ್ನು ತೆಗೆದುಕೊಂಡು ಬಂದ್ರೆ ಅದು ಕೂಡ ಸಕ್ಸಸ್ ಆಗ್ಬೋದಾ ಮುಂದಿನ ಒಂದು ಹಂತದಲ್ಲಿ ಅಂತ. ಖಂಡಿತ. ಕಳೆದ ಮಾಜಿ ಸಚಿವರಾದಂತಹ ರಮಾನಾಥ ರೈ ಅವರು
ಅರಣ್ಯ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಈ ಭಾಗಕ್ಕೆ ಬಂದು ಸಾಕಷ್ಟು ರಸ್ತೆ ಎಲ್ಲಾ ಕಡೆ 1000 ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮಗಳು ಇರ್ಬೋದು, ಇನ್ನಿತರ ಕಾರ್ಯಕ್ರಮಗಳು. ಅಂದ್ರೆ ನಾವು ಈಗ ಇತ್ತೀಚೆಗೆ ನಾವು ಮಣಿಪಾಲದ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ನೋಡಿದೆ, ಇಲ್ಲಿ ಬ್ರಹ್ಮಗಿರಿಯಲ್ಲಿ ಇದ್ದಂತ ಒಂದು ಆಲದ ಮರವನ್ನು ಕಡ್ದು ಇಟ್ಟಂತ ಆಲದ ಮರವನ್ನು ಇಲ್ಲಿಂದ ಆ ಒಂದು ಅವರ ಏನು ಕ್ಯಾಂಪಸ್ಗೆ ತಕೊಂಡು ಹೋಗಿ ಅದನ್ನು ನಡುವಂತ ಕೆಲಸ ಆಗಿತ್ತು. ಇದು ಎಲ್ಲ ಜನರಿಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಯಾಕೆಂತ ಹೇಳಿದ್ರೆ ಇಲ್ಲಿ ಆ ಒಂದು ಏನು ಗಾಳಿಗೆ ಬಿದ್ದಂತ ಮರವನ್ನು ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನಡುವಂತ ಕೆಲಸ ಆಗ್ತಿತ್ತು. ಈಗ ಆ ಮರಗಳು ಬೆಳೆದು ಒಂದು ನೆರಳನ್ನು ಕೊಡುವಂತ ಕೆಲಸ ಆಗ್ತದೆ. ಅದೇ ರೀತಿ ಏನು ಅರಣ್ಯ ಇಲಾಖೆ ಮತ್ತೆ ಸರ್ಕಾರ, ನಾವು ಈಗಾಗಲೇ ಏನು ಸರ್ಕಾರದ ಮೇಲೆ ನಾವು ಸಾಕಷ್ಟು ಒತ್ತಡ ಬೀಳ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ಕೊಳ್ಬೇಕಂತೇಳಿ. ಈ ಬಾರಿ ಏನು ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಇದಕ್ಕೆ ಮುಖ್ಯ ಕಾರಣ ನಾವು ಒಂದೇ ಹೇಳ್ತಾ ಇದೆ, ಪ್ರಕೃತಿಯ ನಾಶದಿಂದಾಗಿ ಈ ಒಂದು ಆಗ್ತಾ ಇದೆ ಅಂತೇಳಿ. ಆದ್ರೆ ಸರ್ಕಾರ ಈ ಬಗ್ಗೆ ಉತ್ತಮವಾದ ಯೋಜನೆಗಳನ್ನು ತರಬೇಕು, ಮಾಹಿತಿ ಕೊಡುವಂತ ಕೆಲಸ ಆಗ್ಬೇಕು, ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಆಗ್ಬೇಕಾಗಿದೆ. ಮುಂದೆ ಪ್ರತಿ ಒಂದು ಸಂದರ್ಭದಲ್ಲಿ ಕಡ್ಡಾಯವಾಗಿ ಗಿಡವನ್ನು ನೆಡುವಂತ ಕೆಲಸ ಮಾಡಬೇಕು ಎಂಬ ಒಂದು ಸೂಚನೆ ಕೂಡ ಜನರಿಗೆ ಕೊಡಬೇಕು. ಇದರಿಂದ ಸ್ವಲ್ಪ ಮಟ್ಟಿಗಾದ್ರೂ ಇದೊಂದು ನಮ್ಗೆ ಏನು ನಾವು ಎದುರಿಸ್ತಿರುವಂತಹ ಒಂದು ತೊಂದರೆಗಳನ್ನು ನಾವು ನಿವಾರಿಸಬಹುದು ಅಂತ ಹೇಳ್ಬೋದು ಶ್ರೀನಾಥ್. ಬಹುಶಃ ಒಂದು ವಿದ್ಯಾರ್ಥಿಗಳ ಮಟ್ಟದಲ್ಲಿ ಅಂದ್ರೆ ಸಣ್ಣ ಮಕ್ಕಳಿದ್ದಾಗಿಂದಲೂ ಕೂಡ ಪರಿಸರದ ಬಗ್ಗೆ ಒಂದು ಅರಿವು ಮೂಡಿಸೋದಾಗಿರ್ಬೋದು, ಅಥವಾ ಮರಗಳನ್ನ ಅಥವಾ ಗಿಡಗಳನ್ನ ನೆಡುವಂತ ಒಂದು ಕೆಲಸಗಳನ್ನಾಗಿರ್ಬೋದು, ಮರಗಳನ್ನು ಹೇಗೆ ಬೆಳೆಸಬೇಕು, ಯಾವ ಮರ ಯಾವ ರೀತಿ ಬೆಳೆದ್ರೆ ಯಾವ ರೀತಿ ಉಪಯೋಗ ಸಿಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಳೋದಾಗಿರ್ಬೋದು. ಇದನ್ನೆಲ್ಲವನ್ನು ಮಾಡಿದಾಗ ಬಹುಶಃ ಒಂದು ವಿದ್ಯಾರ್ಥಿಗಳಲ್ಲೂ ಕೂಡ ಒಳ್ಳೆ ರೀತಿಯಾದಂತಹ ಒಂದು ಪರಿಸರವನ್ನು ಬೆಳೆಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಜಾಗೃತರಾಗ್ತಾರ ಅಂತ. ಖಂಡಿತ ನಮ್ಮಂತಹ ವಾಹಿನಿಗಳು ಕೂಡ ಇದರಲ್ಲಿ ಕೈ ಜೋಡಿಸಬೇಕಾಗ್ತದೆ. ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ನಾವು ಹೆಚ್ಚು ಅವರಿಗೆ ಈ ಬಗ್ಗೆ ನಾವು ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿದ್ರೆ ಅವರು ಇಂತಹ ಸಾಮಾಜಿಕ ಮುಖಿಯಾದಂಥ ಕೆಲಸವನ್ನು ಮಾಡಿದಾಗ ನಾವು ಅದನ್ನು ತೋರಿಸುವಂತಹ ಕೆಲಸ ಆಗಬೇಕು. ಮುಖ್ಯವಾಗಿ ಸ್ಥಳೀಯವಾಗಿ ಸಂಘ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತದೆ. ಅದರೊಂದಿಗೆ ಇಂತಹ ಏನು ಪರಿಸರ ದಿನದ ಸಂದರ್ಭದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏನು ಗಿಡಗಳನ್ನು ನೆಡಿತಾರೆ ಅದು ಶಾಶ್ವತವಾಗಿ ಬೆಳೆಸುವಂತ ಹೇಳಿ ಅದನ್ನು ಪೋಷಿಸುವಂತ ಕೆಲಸ ಸಂಘ ಸಂಸ್ಥೆಯಿಂದ ಆಗ್ಬೇಕಾದ್ರೆ ಕೇವಲ ಒಂದು ದಿನದ ಮಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಮುಗಿಸಿ ನಾವು ಇವತ್ತು ಏನು ಪರಿಸರ ದಿನಾಚರಣೆ ಆಚರಿಸಿದೆ ಎಂಬ ಒಂದು ಮಟ್ಟಿಗೆ ನಾವು ಅದನ್ನು ಮಾಡದೆ ಅದನ್ನು ರಕ್ಷಿಸುವಂತ ಕೆಲಸ ಸಂಘ ಸಂಸ್ಥೆಯಿಂದ ಆಗ್ಬೇಕಾಗಿದೆ. ಮತ್ತೆ ಜನರು ಕೂಡ ಯಾಕೆ ಅಂತಂದ್ರೆ ಸಾಕಷ್ಟು ಜನರನ್ನ ನೋಡ್ತೇವೆ ನಾವು, ಮರಗಳನ್ನ ಕಡಿಯುವಂಥದ್ದಾಗಿರ್ಬೋದು, ನಾವು ಕೂಡ ತಪ್ಪು ಮಾಡ್ತೇವೆ ಪರಿಸರದ ವಿಚಾರದಲ್ಲಿ. ಅದರ ಬಗ್ಗೆ ಮಾತಾಡ್ತಾ ಹೋಗ್ತಾ ಮುಂದಿನ ಒಂದು ಹಂತದಲ್ಲಿ ಮಾತಾಡಬೇಕಾಗತ್ತೆ. ಈಗಾಗಲೇ ನೋಡ್ತಾ ಇರುವ ಹಾಗೆ ಪರಿಸರ ನಾಶ ವಿಪರೀತವಾಗಿ ಆಗ್ತಾ ಇದೆ. ಒಂದು ಹಂತದಲ್ಲಿ ವಿಶ್ವಸಂಸ್ಥೆ ಹೇಳ್ತಾ ಇದೆ, ನೀವು ಬೀಟ್ ದ ಪೊಲ್ಯೂಷನನ್ನು ನೀವು ಸೋಲಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಅವರು ಘೋಷವಾಕ್ಯಗಳನ್ನು ಕೊಡ್ತಾ ಹೋಗ್ತಾರೆ. ಮುಂದಿನ ಒಂದು ಹಂತದಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು, ಪರಿಸರವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಂತ ಕೂಡ ಮಾತಾಡ್ತಾ ಹೋಗ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಒಂದು ಕರ್ನಾಟಕದಲ್ಲಿ ಅದೇ ರೀತಿಯಲ್ಲಿ ಭಾರತದಲ್ಲಿ ನೋಡ್ತಾ ಹೋದ್ರೂ ಕೂಡ ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಮಳೆ ಬರದೇ ಇದ್ರೆ ಏನಪ್ಪ ಸಮಸ್ಯೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಬರಗಾಲಗಳೆಲ್ಲವೂ ಕೂಡ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಕಾಡು ಪ್ರಾಣಿಗಳೆಲ್ಲವೂ ಕೂಡ ಮನೆ ಅಂಗಳಕ್ಕೆ ಬಂದು ನಿಲ್ಲುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೂ ಕೂಡ ಕಾಡಿಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನೆಲ್ಲ ನೋಡ್ತಾ ಹೋದಾಗೆ ಬಹುಶಃ ನಮಗೂ ಕೂಡ ಒಂದು ರೀತಿಯಾದಂಥ ಒಂದು ಪಶ್ಚಾತ್ತಾಪ ಭಾವನೆ ಮೂಡುತ್ತೆ. ಯಾಕೆ ನಾವು ಈ ರೀತಿಯಾದಂಥ ಒಂದು ಅರಣ್ಯ ನಾಶವನ್ನು ಮಾಡ್ತಾ ಹೋದರೆ ಮುಂದೆ ನಮ್ಮ ಒಂದು ಪೀಳಿಗೆಗೆ ಕತೆ ಏನು, ನಮ್ಮ ಒಂದು ಪೀಳಿಗೆಯು ಕರಾಳ ದಿನವನ್ನು ಅನುಭವಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಪಶ್ಚಾತ್ತಾಪ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಆ ನಿಟ್ಟಿನಲ್ಲಾದರೂ ಕೂಡ ನಾವು ಮುಂದಿನ ಒಂದು ದಿನಗಳಲ್ಲಿ ಮರವನ್ನು ಬೆಳೆಸುವಂಥ ಒಂದು ಕಾರ್ಯವನ್ನು ಮಾಡಲೇಬೇಕಾಗಿದೆ ಅಂತಕ್ಕಂಥದ್ದು. ಕಾಡಿನಿಂದ
ಎಲ್ಲ ಪ್ರಾಣಿಗಳು ಕೂಡ ಚಿರತೆ ಆಗಿರ್ಬೋದು, ಹುಲಿ ಆಗಿರ್ಬೋದು, ಮನೆ ಹತ್ರ ಇರ್ತಕ್ಕಂಥ ಒಂದು ರೋಡಿನಿಗೆ ಬಂದು ನಿಲ್ಲುವಂಥ ಒಂದು ಪರಿಸ್ಥಿತಿ, ಮನೆ ಅಂಗಳಕ್ಕೆ ಬಂದು ನಿಲ್ಲುವಂಥ ಒಂದು ಪರಿಸ್ಥಿತಿ, ಜನರೆಲ್ಲ ಕೂಡ ಹೆದರುವಂಥ ಒಂದು ಪರಿಸ್ಥಿತಿ, ಇದನ್ನೆಲ್ಲ ನೋಡ್ತಾ ಹೋದರೆ ಅವರಿಗೂ ಕೂಡ ಕಾಡಿಲ್ಲ, ಆ ಪ್ರಾಣಿಗಳಿಗೂ ಕೂಡ ಕಾಡಿಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಖಂಡಿತ ಕಾಡು ನಾಶದಿಂದ ಪ್ರಾಣಿಗಳಿಗೂ ಕೂಡ ತೊಂದರೆ ಅನುಭವಿಸ್ತಿದೆ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿ ಏನು ನಾವು ಪ್ರತಿ ಬಾರಿ ನಾವು ಕಾಡುಗಳನ್ನು ನಾಶ ಮಾಡ್ತಾ ಬರ್ತೇವೆ. ಆ ಸಂದರ್ಭದಲ್ಲಿ ಕಾಡಿನಲ್ಲಿ ಏನು ವಾಸವಾಗಿರುವಂತಹ ಪ್ರಾಣಿಗಳು ನೇರವಾಗಿ ನಾಡಿಗೆ ಬರುವಂತ ಕೆಲಸ ಆಗ್ತದೆ. ಇದರಿಂದ ಈ ಪ್ರಾಣಿಗಳಿಗೂ ಕೂಡ ತೊಂದರೆ. ತಮ್ಮನ್ನು ಏನು ಸರಿಯಾದ ರೀತಿಯಲ್ಲಿ ಅವರಿಗೆ ಆಹಾರ ಸಿಗ್ತಾ ಇಲ್ಲ, ಅವರಿಗೆ ಒಂದು ಪ್ರಾಣಿಗಳಿಗೆ ಏನು ಒಂದು ವಾಸಸ್ಥಾನ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಕಾಡು ನಾಶವನ್ನು ಮಾಡ್ತಾ ಇದ್ವಿ. ಅಂದ್ರೆ ಅರಣ್ಯ ಇಲಾಖೆ ಇಂತಹ ಸಂದರ್ಭದಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿಕೊಂಡು ಅದನ್ನು ಹಿಡಿಯುವಂತ ಕೆಲಸ ಮಾಡ್ತಾರೆ. ಆದ್ರೆ ಅದನ್ನು ನೇರವಾಗಿ ತೆಗೆದುಕೊಂಡು ಹೋಗಿ ಬಿಡ್ಲಿಕ್ಕೂ ಕೂಡ ಸರಿಯಾದ ಜಾಗ ಇರೋದಿಲ್ಲ. ಅರಣ್ಯ ಪ್ರದೇಶವನ್ನು ಇಟ್ಕೊಂಡು ಹೋಗಿ ಬಿಡ್ತಾರೆ. ಸ್ಥಳೀಯವಾಗಿ ಹೆಚ್ಚಿನ ಏನು ಜನರು ಏನಿದ್ದಾರೆ ಇಂತಹ ಪ್ರಾಣಿಗಳನ್ನು ಬರದ ರೀತಿಯಲ್ಲಿ ತಡೆಯುವಂಥ ಕೆಲಸ ಆಗುತ್ತೆ. ಅದನ್ನು ಪ್ರಾಣಿಗಳನ್ನು ಏನು ಬರದ ರೀತಿಯಲ್ಲಿ ತೊಂದರೆ ಅದನ್ನು ಮಾಡೋದ್ರಿಂದ ಅದನ್ನು ಯಾವುದೇ ರೀತಿಯಲ್ಲಿ ಓಡಿಸುವಂಥ ಕೆಲಸ ಆಗಬೇಕು. ಯಾಕಂತ ಹೇಳಿದ್ರೆ ಜನರು ಕೂಡ ಭಯದಿಂದ ವಾತಾವರಣದಿಂದ ಬದುಕ್ತಾರೆ. ಇಂಥ ಸಂದರ್ಭದಲ್ಲಿ ಅದನ್ನು ಹಿಡಿದು ಬೇರೆ ಕಡೆಗೆ ಹಸ್ತಾಂತರ ಮಾಡುವಾಗ ಅದರ ಏನು ಒಂದು ಪೆಟ್ಟಾಗಿ ಅದಕ್ಕೂ ಕೂಡ ತೊಂದರೆ ಆಗುವಂಥ ಕೆಲಸ ಆಗುತ್ತೆ ಕೆಲವರು. ಇಂಥ ಪರಿಸ್ಥಿತಿಯಲ್ಲಿ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿ ಮುಖ್ಯವಾಗಿ ಕಾಡನ್ನು ಉಳಿಸುವಂಥ ಕೆಲಸ ಆಗಬೇಕಾಗಿದೆ. ಮುಖ್ಯವಾಗಿ ಏನು ಈ ಒಂದು ಸಂದರ್ಭದಲ್ಲಿ ಕೆರೆಯ ನೀರುಗಳು ಕೂಡ ಇಂತಹ ಸಂದರ್ಭದಲ್ಲಿ ಕೆರೆ ನೀರುಗಳು ನಾವು ಮುಂಚೆ ಸಾಕಷ್ಟು ಕೆರೆಗಳನ್ನು ಕಾಣ್ತಾ ಇದ್ವಿ, ಆದರೆ ಕೆರೆಗಳು ನಾಶ ಆಗ್ತಾ ಇದೆ. ಅದರಿಂದ ಕೂಡ ಏನು ಸರಿಯಾದ ರೀತಿಯಲ್ಲಿ ಪ್ರಕೃತಿಯ ಒಂದು ಮರಗಿಡಗಳಿಗೆ ನೀರಿನ ವ್ಯವಸ್ಥೆ ಕೂಡ ಆಗ್ತಾ ಇತ್ತು. ಸ್ಥಳೀಯವಾಗಿ ಆ ಭಾಗದ ಏನು ಮರಗಿಡಗಳು ಇರ್ತದೆ ಈ ಒಂದು ಕೆರೆಯಿಂದ ಇರುವಂತ ಅಂಶದಿಂದಾಗಿ ಮರಗಿಡಗಳು ಬೆಳೀತಾ ಇತ್ತು. ಇದರಿಂದ ಕೂಡ ಸಾಕಷ್ಟು ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ವಿ. ಆದರೆ ಇಂತಹ ದಿನಗಳಲ್ಲಿ ನಾವು ಉತ್ತಮವಾದ ಒಂದು ಆಚರಣೆಗಳನ್ನು ನಾವು ಮಾಡ್ತಾ ಬರ್ತಾ ಇದ್ವಿ. ಆಚರಣೆಯ ಹೆಸರಲ್ಲಿ ಕೂಡ ಆದ್ರೂ ನಾವು ಇಂತಹ ಗಿಡಗಳ ಮರಗಿಡಗಳನ್ನು ರಕ್ಷಿಸುವಂತ ಕೆಲಸ ಆಗ್ಬೇಕಾಗಿದೆ ನಮ್ಮಿಂದ. ಒಂದು ಕಡೆಯಲ್ಲಿ ನೋಡ್ತಾ ಹೋದ್ರೆ ಕೈಗಾರೀಕರಣ ವಿಪರೀತವಾಗ್ತಾ ಇದೆ. ಒಂದು ಹಂತದಲ್ಲಿ ಮರಗಳು ಕ್ಷೀಣಿಸ್ತಾ ಇದೆ, ಇತ್ತ ಕಡೆಗಳಲ್ಲಿ ಕೈಗಾರೀಕರಣ ಜಾಸ್ತಿ ಆಗ್ತಾ ಇದೆ. ನದಿಗಳೆಲ್ಲವೂ ಕೂಡ ಕಲುಷಿತ ಆಗಿ ಹೋಗಿದೆ. ದೇಶದ ನದಿಯನ್ನೇ ನೋಡ್ತಾ ಹೋದರೆ ಎಲ್ಲವೂ ಕೂಡ ಕಲುಷಿತ ಆಗ್ತಾ ಇದೆ. ಗಂಗೆ ಒಡಲು ಒಂದು ಕಡೆಗಳಲ್ಲಿ ಕಲುಷಿತ ಆಗ್ತಾ ಇದ್ರೆ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಒಂದು ನದಿಗಳು ಎಲ್ಲವೂ ಕೂಡ ಕಲುಷಿತ ಆಗಿ ಜನರಿಗೆ ಸಮಸ್ಯೆಗಳಾಗ್ತಾ ಇದೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಕೈಗಾರೀಕರಣಕ್ಕೆ ಎಷ್ಟು ಒತ್ತು ಕೊಡ್ತಾರೋ ಅಷ್ಟು ಒತ್ತನ್ನು ಪರಿಸರದ ಒಂದು ಉಳಿವಿಗಾಗಿ ಕೂಡ ಒತ್ತು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ವಿಶ್ಲೇಷಣೆಗಳೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ನಾನು ಕುರ್ಕಾಲ್ನಿಂದ ಸದಾಶಿವ ಬಂಗೇರ ಮಾತಾಡ್ತಾ ಇದ್ದೇನೆ. ಎಸ್, ಹೇಳಿ ಸರ್. ಅರಣ್ಯ ನಾಶದ ವಿಚಾರವಾಗಿ ಮಾತಾಡ್ತಾ ಇದ್ವಿ. ನಾವೆಲ್ಲರೂ ಕೂಡ ಹೇಗೆ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಅಭಿಪ್ರಾಯಗಳು? ಸರ್, ಈಗ ಕಾಡು ಪ್ರಾಣಿಗಳು ಕೂತ್ಕೊಳ್ಳುವ ಜಾಗದಲ್ಲಿ ಮನುಷ್ಯರು ಕೂತ್ಕೊಂಡಿದ್ದಾರೆ. ಮನುಷ್ಯರು ಕೂತ್ಕೊಳ್ಳುವ ಜಾಗದಲ್ಲಿ ಕಾಡು ಪ್ರಾಣಿಗಳು ಬರ್ಲಿಕ್ಕೆ ಶುರು ಮಾಡಿವೆ. ಈಗ ಖಂಡಿತ ಅಭಿವೃದ್ಧಿ ನಮ್ದು ಕೇವಲ ಒಂದೇ ಒಂದು ಅಭಿವೃದ್ಧಿ ಅಂತ ವಿಷಯದಲ್ಲಿ ನಾವೆಲ್ಲ ನಾಗಾಲೋಟದಲ್ಲಿ ಓಡಾಡ್ತಿದ್ದೇವೆ ಅಂತ ಇದ್ದೇವೆ. ಒಂದನೇದಾಗಿ. ಎರಡನೇದಾಗಿ ನಾವು ಈಗ ನಾವೊಂದು ಪ್ಲಾಸ್ಟಿಕ್ ಇದನ್ನು ನೋಡ್ತಾ ಇದ್ದೇವೆ. ನಾವು ರಸ್ತೆ ಬದಿಯಲ್ಲಿ ಆಗ್ಲಿ ಖಾಲಿ ಪ್ಲಾಸ್ಟಿಕ್ ಸೀಮಿತವಾಗಿ ಇಲ್ಲ. ಬಾರ್ನಿಂದ ಬಿಯರ್ ತಂದು ಬಿಯರ್ ಬಾಟಲ್ ಕೂಡ ಕಾರ್ನಲ್ಲಿ ಕುಡಿದು ರಸ್ತೆ ಬದಿಯಲ್ಲಿ ಎಸೋಡು ಒಟ್ಟಿಗೆ ನಾವು ಬುದ್ಧಿವಂತರಾಗಿದ್ದೇವೆ. ಖಂಡಿತ ಬುದ್ಧಿವಂತಿಕೆ ಜಾಸ್ತಿ ಆಗಿದೆ. ಕೆಲವೆಲ್ಲ ಯಾರು ಕಾರಣರಲ್ಲ, ಮುಖ್ಯವಾಗಿ ಜನಸಾಮಾನ್ಯರೇ, ನಾವು ಜನರೇ ಅತಿ ಬುದ್ಧಿವಂತ ಜನರೇ ಈ ಪರಿಸರ ನಾಶಕ್ಕೆ ಕಾರಣಕರ್ತರಾಗಿದ್ದು. ಒಂದಿನ ಮತ್ತೆ ಈಗ ರಸ್ತೆ ಎಲ್ಲ ಅಗಲೀಕರಣ ಆಗಿದೆ, ಒಳ್ಳೆ ರೀತಿಯಲ್ಲಿ ರಸ್ತೆ ಅಗಲೀಕರಣ ಆಗಿದೆ, ಬೇಕಾದಷ್ಟು ಜಾಗ ಇದೆ. ಅವರವರ ಮನೆಯವರೆಗೆ ರಸ್ತೆ ಬೇಕು ಅವರಿಗೆ. ಆದ್ರೆ ಮನೆ ಕಂಪೌಂಡಿನ ಒಳಗೆಲ್ಲ ನಡ್ತಾರೆ, ಆದ್ರೆ ಹೊರಗೆ ಕಂಪೌಂಡಿನ ಹೊರಗೆ ಒಂದು 2 ಗಿಡ ನೆಟ್ಟು ಅದಕ್ಕೆ ಒಂಚೂರು ನೀರು ಹಾಕುವ, ಅದನ್ನೊಂದು ಗಿಡವನ್ನು ಸಂಪೋಷಣೆ ಮಾಡುವಂತ ಇದು ವ್ಯವಧಾನ ಯಾರ ಹತ್ರನೂ ಕೂಡ ಇಲ್ಲ. ಈ ರೀತಿಯಾದ ಕೆಲವೆಲ್ಲ ನಾವು ಅಳವಡಿಸಿಕೊಂಡು ಸಾಧಾರಣ ಪರಿಸರವನ್ನು ಉಳಿಸ್ಕೊಳ್ಬಹುದು ಅಂತ ನನ್ನ ಒಂದು ಅನಿಸಿಕೆ. ಖಂಡಿತ ಸರ್, ನಿಮ್ಮ ಒಂದು ಅಭಿಪ್ರಾಯಗಳಿಗೆ ಧನ್ಯವಾದಗಳು. ಈಗಾಗಲೇ ಅವ್ರು ಹೇಳಿರೋ ಹಾಗೆ ಅಭಿವೃದ್ಧಿಗಳ ಒಂದು ನಾಗಾಲೋಟದಲ್ಲಿ ನಾವು ತೇಲ್ತಾ ಇದ್ದೇವೆ. ಆದರೆ ಅದೇ ರೀತಿಯಲ್ಲಿ ಅಭಿವೃದ್ಧಿಗಳು ಜಾಸ್ತಿ ಆಗ್ತಾ ಹೋದಾಗೆ ನಾವು ಮರಗಳನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ. ನಾವೇ ಮಾಡ್ಕೊಂಡಿರ್ತಕ್ಕಂಥ ಒಂದು ತಪ್ಪಿದು. ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲೂ ಕೂಡ ನಾವು ಮರಗಳನ್ನು ನೆಡ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರವಾಗಿ. ಖಂಡಿತ ಅರಣ್ಯ ನಾಶಕ್ಕೆ ನಾವು ಅಭಿವೃದ್ಧಿಯ ನೆಪದಲ್ಲಿ ಅರಣ್ಯವನ್ನು ನಾಶವನ್ನು ಮಾಡ್ತಾ ಇದ್ದೇವೆ, ಅಂದ್ರೆ ಮರಗಳನ್ನು ಕಡಿತಾ ಇದ್ದೇವೆ. ಇದರಿಂದ ತೊಂದರೆಯನ್ನು ಅನುಭವಿಸುವುದು ನಾವೇ.
ಅಂದರೆ ಜನರಿಂದ ನಾವು ಏನು ಅಭಿವೃದ್ಧಿಯ ನೆಪದಲ್ಲಿ ನಾವೇನು ಕಾಡುಗಳನ್ನು ನಾಶ ಮಾಡೋದು, ಅದರಿಂದ ಆಗುವಂಥ ತೊಂದರೆಗಳು ಕೂಡ ಜನರಿಗೆ ಆಗ್ತದೆ. ನಾವು ಮುಖ್ಯವಾಗಿ ಅವರಿಗೆ ಹೇಳಿದ್ರು ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಒಂದು ಒಳ್ಳೆ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗಿದೆ. ಆದರೆ ಅದರ ಪಕ್ಕದಲ್ಲಿರುವಂಥ ಗಿಡ ಮರಗಳನ್ನು ರಕ್ಷಿಸುವಂಥ ಕೆಲಸ ಆಗಿದೆ. ಈಗ ನಾವು ಇಲ್ಲಿ ಪಡುಬಿದ್ರಿಯಿಂದ ಕುಂದಾಪುರ ತನಕ ನೋಡುವಾಗ ಈಗಾಗಲೇ ರಸ್ತೆಯನ್ನು ಬಿಟ್ಟುಕೊಟ್ಟು ಹಲವಾರು ವರ್ಷಗಳು ಆಗಿದೆ. ಆದರೆ ಗಿಡಗಳು ಸಾಕಷ್ಟು ಬೆಳೆಯುವಂಥ ಕೆಲಸ ಆಗುತ್ತೆ. ಯಾಕಂತ ಹೇಳಿದ್ರೆ ನಟ್ಟಂಥ ಗಿಡಗಳನ್ನು ರಕ್ಷಿಸುವಂಥ ಕೆಲಸ ಯಾರು ಗುತ್ತಿಗೆದಾರರು ಮಾಡಬೇಕಾಗಿದೆ. ಆದ್ರೆ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಗುತ್ತಿಗೆದಾರರು ಮಾಡ್ತಾ ಇಲ್ಲ. ಮತ್ತೆ ಏನಿದೆ ಈ ಒಂದು ನಮ್ಮ ಪ್ರಕೃತಿಯ ಮೇಲೆ ಪರಿಣಾಮ ಬೀರುವಂತಹ ಕಂಪನಿಗಳು, ಕೈಗಾರಿಕೆಗಳು, ಅವರಿಗೆ ಕೂಡ ಏನು ಸರ್ಕಾರ ಅವರ ಮೇಲೆ ಒತ್ತಡ ತರಬೇಕಾಗಿದೆ. ನೀವು ಪ್ರಕೃತಿಯ ಮೇಲೆ ಸಾಕಷ್ಟು ತಮ್ಮ ಕಂಪನಿಯಿಂದಾಗಿ ತೊಂದರೆ ಆಗುತ್ತೆ, ಆದ್ರಿಂದ ತಾವು ಗಿಡಗಳನ್ನು ನಡಿಬೇಕು. ಯಾಕಂತೇಳಿ ಆ ಭಾಗದ ಸುತ್ತಮುತ್ತಲು ತಾವು ಗಿಡ ಮರಗಳನ್ನು ನಟ್ಟು ಪ್ರಕೃತಿಯನ್ನು ಉಳಿಸುವಂತ ಕೆಲಸ ತಾವು ಮಾಡಬೇಕು ಎಂಬ ಒಂದು ನಿರ್ದೇಶನ ಸರ್ಕಾರ ಕೊಡಬೇಕು. ಅವರಿಗೆ ಕಡ್ಡಾಯವಾಗಿ ಅವರ ಆ ಒಂದು ಪ್ರದೇಶದಲ್ಲಿ ಗಿಡ ಮರಗಳನ್ನು ನಡೆಯುವಂತ ಕೆಲಸ ಅವರಿಂದ ಆಗ್ಬೇಕಾಗಿದೆ. ಅದರಿಂದ ಆದ್ರೂ ಸ್ವಲ್ಪ ಮಟ್ಟಿಗೆ ನಾವು ಏನಾದ್ರೂ ಲಾಭದಾಯಕ ನಮಗೆ ಆಗ್ಬೋದು. ಒಂದು ಕಡೆ ಕಂಪನಿಯಿಂದ ಹೊರಸೂಸುವಂತ ಮಲಿನವಾದ ತ್ಯಾಜ್ಯಗಳು ಈ ನೀರಿಗೆ ಬಿಡುವುದರಿಂದ ಪ್ರಕೃತಿ ನಾಶ ಆಗ್ತದೆ. ಅವರು ಎನಿಸ್ಕೊಳ್ಬೇಕು, ನಾವು ಇಂತಹ ಕಂಪನಿಯಿಂದ ಸಾಕಷ್ಟು ಲಾಭದಾಯಕ ಮಾಡ್ಕೊಂಡು ಬರ್ತಾ ಇದ್ದೇವೆ, ಅದರಿಂದ ಜನರಿಗೆ ತೊಂದರೆ ಆಗ್ಬಾರ್ದು, ಆ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು ಎಂಬ ರೀತಿಯಲ್ಲಿ ಅವರು ಮಾಡಬೇಕು, ಕೆಲಸ ಕಾರ್ಯವನ್ನು ಮಾಡಿ. ಆದ್ರಿಂದ ಆ ಪರಿಸರದಲ್ಲಿ ಗಿಡ ಮರಗಳನ್ನು ನೆಡುವಂತ ಕೆಲಸ ಅವರಿಂದ ಆಗ್ಬೇಕು. ಈಗಾಗಲೇ ಅವರು ಹೇಳಿದ್ರು, ನಮ್ಮ ಮನೆ ಮುಂಭಾಗದಲ್ಲಿ ಗಿಡಗಳನ್ನು ನಡ್ದುಕೊಂಡು ಹೋಗ್ತಾರೆ ಅರಣ್ಯ ಇಲಾಖೆಯವರು, ಅದನ್ನು ರಕ್ಷಿಸುವಂತ ಕೆಲಸ ನಮ್ಮಿಂದ ಆಗುದಿಲ್ಲ ಎಂಬ ಒಂದು ಮಾತನ್ನು ಕೂಡ ಸರಿ. ಜನರು ತಮ್ಮ ಮನೆ ಮುಂದೆ ಏನು ರಸ್ತೆ ಬದಿಯಲ್ಲಿರುವಂತಹ ಗಿಡಗಳನ್ನು ರಕ್ಷಿಸುವಂತ ಕೆಲಸ ತಾವು ಮುಂದೆ ಆಗ್ಬೇಕು ಎಂಬುದು ನನ್ನ ಮಾತು. ಇದನ್ನೆಲ್ಲ ನೋಡ್ತಾ ಹೋದಾಗೆ ಬಹುಶಃ ಜನರ ಮನಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ನಮ್ಮ ಮನಸ್ಥಿತಿಯು ಬಂತು, ಪ್ರತಿಯೊಬ್ಬರು ಬಂತು, ಜನರು ಅಂತಂದ್ರೆ ಪ್ರತಿಯೊಬ್ಬರು ಬಂತು, ನಮ್ಮ ಮನಸ್ಥಿತಿ ಯಾವ ರೀತಿಯಾಗಿ ಆಗಿದೆ. ಕೇವಲ ನಮಗೆ ಅಭಿವೃದ್ಧಿಗಳು, ತಂತ್ರಜ್ಞಾನಗಳು ಅಭಿವೃದ್ಧಿ ಆದರೆ ಸಾಕ, ಕಾಡುಗಳು ಅಭಿವೃದ್ಧಿ ಆಗಬಾರ್ದಾ? ಹಾಗಾದರೆ ತಂತ್ರಜ್ಞಾನಗಳು ಅಭಿವೃದ್ಧಿ ಆಗ್ತಾ ಹೋದ ಹಾಗೆ ನಮ್ಮ ಮನಸ್ಥಿತಿಗಳು ಕುಂಠಿತ ಆಗ್ತಾ ಹೋಗ್ತಾ ಇದೆಯಾ? ಪರಿಸರದ ವಿಚಾರದಲ್ಲಿ ನಾವು ಅದರ ಬಗ್ಗೆ ಯೋಚನೆಯನ್ನೇ ಮಾಡ್ತಾ ಇಲ್ವಾ ಅನ್ನುವಂಥ ಒಂದು ಸ್ಥಿತಿ. ಈಗ ಉಸಿರಾಡೋದಕ್ಕೆ ಗಾಳಿ ಇದೆ, ಮುಂದೆ ಏನಾದರೂ ಆದರೆ ನಮಗೇನು ಅನ್ನುವಂಥ ಒಂದು ಮನಸ್ಥಿತಿಗಳು ಕೂಡ ನಮಗೆಲ್ಲರಿಗೂ ಕೂಡ ಇರ್ಬೋದಾ ಅಂತ. ಖಂಡಿತ ನಾವು ಇಂತಹ ಪರಿಸ್ಥಿತಿಯಿಂದಾಗಿ ಏನು ಪ್ರಕೃತಿಗೆ ಜನರು ಏನು ನಾವು ತೊಂದರೆ ಕೊಟ್ಟಾಗ ಪ್ರಕೃತಿ ನಮಗೆ ಖಂಡಿತವಾಗಿ ತೊಂದರೆ ಕೊಡ್ತೇವೆ. ನಾವು ಕೊಡಗು ಬಗ್ಗೆ ನಾವು ಈಗಾಗಲೇ ಮಾತಾಡ್ಬೋದು. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಈ ಬಾರಿ ನಾವು ಕಂಡಂತ ಇತ್ತೀಚೆಗೆ ದೊಡ್ಡ ಒಂದು ಹವಾಮಾನ ವೈಪರೀತ್ಯದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ವಿ. ನಾವು ಟಿವಿಯಲ್ಲಿ ಸಾಕಷ್ಟು ಅಲ್ಲಿಯ ವಿಡಿಯೋಗಳನ್ನು ಕಂಡಿದ್ವಿ. ಗುಡ್ಡಗಳು ಜರಿಯುವಂತ ಕೆಲಸ ಆಗ್ತಿತ್ತು. ಅಂದ್ರೆ ಈ ಗುಡ್ಡಗಳು ಜರಿಲಿಕ್ಕೆ ಮುಖ್ಯ ಕಾರಣ ಕೂಡ ಒಂದಾಗಿರ್ಬೋದು. ಯಾಕಂತ ಹೇಳಿದ್ರೆ ಆ ಒಂದು ತಳಭಾಗದಲ್ಲಿರುವಂತಹ ಮರಗಳನ್ನು ಕಡ್ದು ಜನರು ಅದನ್ನು ಬೇರೆ ಕಡೆ ಉಪಯೋಗಿಸಿರ್ಬೋದು. ಅಂದ್ರೆ ಮಣ್ಣಿನ ಕುಸಿತಕ್ಕೂ ಕೂಡ ಈ ಒಂದು ಅರಣ್ಯ ನಾಶದಿಂದ ತೊಂದರೆಯನ್ನು ಅನುಭವಿಸ್ತದೆ. ಯಾಕಂತೇಳಿ ಅದರ ಬೇರುಗಳು ಸರಿಯಾಗಿ ಪ್ರಸರಿಸಿದ್ರಿಂದ ಮಣ್ಣುಗಳು ಕೂಡ ಗಟ್ಟಿಯಾಗಿರ್ತದೆ. ಆದ್ರೆ ಈಗ ಅಲ್ಲಿ ಗುಡ್ಡವೇ ಜರಿಯುವಂತ ಕೆಲಸ ಆಗಬೇಕಾದ್ರೆ ಅಲ್ಲಿಯ ಪ್ರಕೃತಿನ ಅಂದ್ರೆ ಮರಗಿಡಗಳ ನಾಶ ಆಗಿರೋದು ಕೂಡ ಒಂದು ಕಾರಣ ಆಗಿರ್ಬೋದು. ಇದರಿಂದ ಸಾಕಷ್ಟು ಕೊಡಗು ಪ್ರದೇಶದಲ್ಲಿ ಕೂಡ ತೊಂದರೆಯನ್ನು ಅನುಭವಿಸಿದ್ರು. ಜನರು ಸಾಕಷ್ಟು ಪ್ರಕೃತಿಯ ಮೇಲೆ ಏನು ಒತ್ತಡ ಆಗ್ತದೆ, ಅದರಿಂದ ಜನರಿಗೆ ಸಾಕಷ್ಟು ಆ ಬಗ್ಗೆ ಏನು ತೊಂದರೆ ಆಗುತ್ತೆ ಎಂಬ ಮಾತನ್ನು ನೋಡ್ಬೋದು. ಇದು ಪ್ರಕೃತಿಗೆ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ದ್ರೋಹ ಒಂದು ಕಡೆ ಆದರೆ, ಇದು ನಮಗೆ ನಾವು ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ದ್ರೋಹ ಅಂತ ಅನ್ಸುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಸ್ಥಿತಿಯಲ್ಲೂ ಕೂಡ ಆಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನೋಡ್ತಾ ಹೋದ್ರೆ ನಮಗೆ ನಾವೇ ಕಲ್ಲು ಹಾಕ್ಕೊಳ್ತಾ ಇದ್ದೇವೆ ಇಂಥ ಒಂದು ಅರಣ್ಯ ನಾಶದಿಂದ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಾದರೂ ಕೂಡ ಈ ಒಂದು ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಜನರು ಅದೇ ರೀತಿಯಲ್ಲಿ ಅರಣ್ಯ ಇಲಾಖೆ ಯಾವ ರೀತಿಯಾದಂಥ ಒಂದು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಶ್ರೀನಾಥ್, ಖಂಡಿತ ಇವತ್ತು ಉತ್ತಮವಾದ ಒಂದು ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ವಿ. ಇವತ್ತು ಜನರಿಗೆ ಎಚ್ಚೆತ್ತುಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ನಾವು ಉಡುಪಿಯ ಜನರು ಏನು ತೊಂದರೆಯನ್ನು ಅನುಭವಿಸ್ತೀವಿ ಅಂದ್ರೆ ಮಳೆಗಾಲ ಆರಂಭ ಆಗ್ಬೇಕಿತ್ತು, ಇನ್ನೂ ಕೂಡ ಮಳೆಗಾಲ ಆರಂಭ ಆಗ್ಲಿಲ್ಲ. ಕೃಷಿ ಕಾರ್ಯಗಳು ಕುಂಠಿತ ಆಗ್ತಾ ಇದೆ, ಕೃಷಿ ಕಾರ್ಯಗಳು ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ಜನರು ನಾವು ಅನುಭವಿಸಿದ್ದೇವೆ. ಈ ಬಾರಿ ನಾವು ಕಂಡಿದ್ದೇವೆ. ನಮ್ಮ ಬೇರೆ ಕಡೆ ನಾವು ಕೇಳ್ತಾ ಇದ್ವಿ, ಆದ್ರೆ ಇಲ್ಲಿ ನಾವು ಉಡುಪಿಯ ಜನರೇ ನಾವು ಕೇಳ್ತಿದ್ವಿ. ಯಾವಾಗಲೂ ಕೂಡ ಆಗಿರ್ಲಿಲ್ಲ ಇಂಥ ಒಂದು ಪರಿಸ್ಥಿತಿ. ಖಂಡಿತವಾಗಿ ನಾವು ಕಳೆದ ಬಾರಿ ಕೂಡ ಕಂಡಿದ್ದೇವೆ. ಮಳೆಗಾಲ ಆರಂಭವಾಗಿ ಕೃಷಿ ಕಾರ್ಯಗಳು ಕೂಡ ಆಗಿತ್ತು. ಆದ್ರೆ ಈ ಬಾರಿ ಕೃಷಿ ಕಾರ್ಯ ಆರಂಭಕ್ಕೂ ಕೂಡ ಗದ್ದೆಯಲ್ಲಿ ನೀರಿಲ್ಲದ ತೊಂದರೆಯನ್ನು ಅನುಭವಿಸ್ತದೆ. ಆದ್ರೆ ಜನರು ಮುಖ್ಯವಾಗಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಉತ್ತಮ ದಿನಾಚರಣೆಗಳನ್ನು ನಾವು ಆಚರಣೆ ಮಾಡ್ತೇವೆ, ಒಂದು ದಿನಕ್ಕೆ ಸೀಮಿತ ಆಗಿರದೆ ಪ್ರಕೃತಿಯ ಒಂದು ಉಳಿಯುವಂತ ಕೆಲಸ ನಮ್ಮಿಂದ ಆಗ್ಬೇಕು. ಅಂದ್ರೆ ಎಲ್ಲರೂ ನಾವು ಕೂಡ ಅದರಲ್ಲಿ ಕೈ ಜೋಡಿಸ್ಬೇಕಾಗಿದೆ. ಆದ್ರೆ ಜನರು
ಮುಂದಿನ ದಿನಗಳಲ್ಲಿ ಏನು ಇಂತಹ ಕಾರ್ಯಕ್ಕೆ ಕೈ ಜೋಡಿಸದಿದ್ದಲ್ಲಿ ನಾವು ಇನ್ನಷ್ಟು ಕೆಟ್ಟ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗುವಂಥ ದಿನ ಮುಂದೆ ಬರ್ಬೋದು ಎಂಬುದು ಖಂಡಿತ ಶ್ರೀನಾಥ್. ಇದು ಬಹುಶಃ ಈ ಒಂದು ಕೈಗಾರೀಕರಣ ಅಂತ ಮಾತಾಡಿದ್ವಿ, ಅವಾಗಲೇ ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು. ಈ ಒಂದು ಕೈಗಾರಿಕೆ ಕಾರ್ಖಾನೆಗಳ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು, ಬಹುಶಃ ಕಾರ್ಖಾನೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಎಲ್ಲೂ ನೋಡಿದ್ರು ಕೂಡ ಈ ಒಂದು ಪಡುಬಿದ್ರಿಯಲ್ಲಿ ಆಗಿರ್ಬೋದು ಅಥವಾ ಉಡುಪಿಯ ಭಾಗದಲ್ಲಿ ಆಗಿರ್ಬೋದು ಕಾರ್ಖಾನೆಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ಅಲ್ಲೂ ಕೂಡ ಈ ಒಂದು ಕಾರ್ಖಾನೆಗಳು, ಕೈಗಾರಿಕರಣವು ಎಲ್ಲವೂ ಕೂಡ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಹೋದಾಗೆ ದೇಶದಲ್ಲೂ ಆಗ್ತಾ ಇರ್ತಕ್ಕಂಥ ಒಂದು ಕಾರ್ಖಾನೆಗಳ ಅಭಿವೃದ್ಧಿಗಳನ್ನು ನೋಡ್ತಾ ಹೋದರೆ ಅಲ್ಲಿನ ಇರ್ತಕ್ಕಂಥ ಒಂದು ನದಿಗಳ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಎಲ್ಲರೂ ಕೂಡ ಕಾರ್ಖಾನೆಗಳ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ವಿಶ್ಲೇಷಣೆಗಳು ಒಂದು ಕಡೆ ಆದರೆ, ಹಾಗಾದರೆ ನದಿಗಳು ಕಲುಷಿತ ಆಗ್ತಾ ಇದೆ, ದೇಶ ಹಾಗಾದರೆ ಅನಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ ಅಂತ ಯಾಕೆ ಯೋಚನೆಯನ್ನು ಮಾಡೋದಿಲ್ಲ ಅಂತ. ಖಂಡಿತ ಇದು ನಾವು ಈಗಾಗಲೇ ಆ ಬಗ್ಗೆ ಪ್ರಸ್ತಾವ ಮಾಡಿದೆ. ನದಿಯ ನೀರು ಕಲುಷಿತ ಆಗಲಿಕ್ಕೆ ಇಂತಹ ಕೈಗಾರಿಕೆಗಳಿಗೆ ಮುಖ್ಯ ಕಾರಣ. ಮತ್ತೆ ಜನರು ಈ ಪ್ಲಾಸ್ಟಿಕ್ಗಳನ್ನು ನದಿಗೆ ಬಿಸಾಡುವಂಥದ್ದು, ನದಿಯಲ್ಲಿರುವಂಥ ಜಲಚರಗಳಿದೆ ಮೀನುಗಳಿಗೂ ಕೂಡ ಅದು ತೊಂದರೆ. ಮತ್ತು ಆ ನೀರಿನಿಂದಾಗಿ ಕಲುಷಿತಗೊಂಡಲ್ಲಿ ಪ್ರಕೃತಿಯ ಆ ಭಾಗದ ಎಲ್ಲ ಮರಗಿಡಗಳಿಗೂ ಕೂಡ ತೊಂದರೆ ಆಗುತ್ತೆ. ಮತ್ತು ಪ್ಲಾಸ್ಟಿಕ್ ಏನು ಮಣ್ಣಿನೊಂದಿಗೆ ಸೇರಿಕೊಂಡು ಅದು ನಟ್ಟಂಥ ಗಿಡಗಳು ಬೆಳವಣಿಗೆಗೂ ಕೂಡ ಕಷ್ಟಕರ ಆಗ್ತದೆ. ಆದರೆ ಜನರು ಪ್ಲಾಸ್ಟಿಕ್ ಅನ್ನು ಮುಕ್ತಗೊಳಿಸಿ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಮತ್ತೆ ಏನು ಈಗಾಗಲೇ ಕೈಗಾರಿಕೆಗಳನ್ನು ನಾವು ಹೇಳ್ತಾ ಇದ್ವಿ, ಕೈಗಾರಿಕೆಗಳಿಂದ ಬಿಡುವಂಥ ಕಲುಷಿತ ನೀರುಗಳಿಂದಾಗಿ ನದಿಗಳು ಹಾಳಾಗ್ತಾ ಇದೆ. ನದಿಗಳು ಹಾಳಾದ ಸಂದರ್ಭದಲ್ಲಿ ಸ್ಥಳೀಯವಾಗಿ ಆ ಭಾಗದಲ್ಲಿರುವಂಥ ಗಿಡ ಮರಗಳ ಮೇಲೆ ನೇರವಾಗಿ ಪರಿಣಾಮ ಬೀಳ್ತದೆ. ಇದು ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇಂತಹ ಕಂಪನಿಗಳ ಮೇಲೆ ಸಾಕಷ್ಟು ಏನು ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತೆ ಅವರಿಗೆ ನಾನು ಈಗಾಗಲೇ ನೇರವಾಗಿ ಅವರಿಂದಲೂ ಕೂಡ ಒಂದು ಮರಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಒಂದು ಒತ್ತಡವನ್ನು ಕೂಡ ಹಾಕಬೇಕಾಗಿದೆ. ಇರುವಂತಹ ಸಂಸದರು, ಇರುವಂತಹ ಶಾಸಕರು ಎಲ್ಲರೂ ಕೂಡ ಅವರವರ ಒಂದು ಕ್ಷೇತ್ರದಲ್ಲಿ ಅರಣ್ಯವನ್ನು ಬೆಳೆಸಿದರೆ ಸಾಕು, ಇಡೀ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲೂ ಒಂದು ಮಾತಿದೆ. ಯಾಕೆ ಆ ಕೆಲಸವನ್ನು ಇಷ್ಟು ವರ್ಷಗಳನ್ನು ಮಾಡಲಿಲ್ಲ, ಇನ್ನಾದರೂ ಕೂಡ ಎಚ್ಚೆತ್ಕೊಳ್ತಾರ ಅಂತ. ಅದೇ ಜನಪ್ರತಿನಿಧಿಗಳು ಕೂಡ ಇದರ ಮುಖ್ಯ ಒಂದು ಪ್ರಮುಖ ಒಂದು ಪಾತ್ರವನ್ನು ವಹಿಸಬೇಕಾಗ್ತದೆ. ಜನರಲ್ಲಿ ಈ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ರೀತಿಯಲ್ಲಿ ಇರ್ಬೋದು, ಜನರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡುವ ರೀತಿಯಲ್ಲಿ ಇರ್ಬೋದು, ಮತ್ತೆ ನೇರವಾಗಿ ಸರ್ಕಾರದಲ್ಲಿ ಈ ಬಗ್ಗೆ ಪ್ರಸ್ತಾಪನ ಮಾಡಿ ಸಾಕಷ್ಟು ಅನುದಾನಗಳನ್ನು, ಅಂದರೆ ಕೇವಲ ನಾವು ಗಿಡ ನೆಡು ಅಂತ ಹೇಳಿದ್ರೆ ಅದರ ಪೋಷಣೆಗಳಿಗೆ, ಅದರ ಏನು ಮೇಂಟೆನೆನ್ಸ್ಗೆ ಅನುದಾನಗಳು ಕೂಡ ಬೇಕಾಗ್ತದೆ. ಸರ್ಕಾರದಿಂದ ಈ ಬಗ್ಗೆ ಹಲವಾರು ಯೋಜನೆಗಳನ್ನು ತರುವಂಥ ಕೆಲಸ ಸರ್ಕಾರದಿಂದ ಜನಪ್ರತಿನಿಧಿಗಳು ಮಾಡಬೇಕಾಗ್ತದೆ. ಸ್ಥಳೀಯವಾಗಿ ಮತ್ತೆ ಅರಣ್ಯ ಇಲಾಖೆಯಿಂದ ಸಾಕಷ್ಟು ಅರಣ್ಯ ನಾಶ ಆಗುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಬಾರ್ದು. ಅಂದರೆ ಏನು ಅಂತ ಹೇಳಿದ್ರೆ ಇಲ್ಲಿ ಕಾಡುಗಳಲ್ಲಿರುವಂಥ ಮರಗಳನ್ನು ಸಾಗಿಸುವ ಸಂದರ್ಭದಲ್ಲಿ ಇರ್ಬೋದು, ಅಂಥವರ ಮೇಲೆ ಕಾನೂನು ಕ್ರಮಗಳನ್ನು ಹೆಚ್ಚಿನ ಒಂದು ಈಗ ಏನು ಇನ್ನೂ ಜಾಸ್ತಿ ಮಾಡಬೇಕು. ಯಾವುದೇ ಕಾರಣಕ್ಕೆ ಅದರಲ್ಲಿ ಸಡಿಲಿಕೆಗಳನ್ನು ಮಾಡಬಾರ್ದು. ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗೊಳ್ಳುವಂಥ ಕೆಲಸ ಅರಣ್ಯ ಇಲಾಖೆಯಿಂದ ಆಗಬೇಕಾಗಿದೆ. ಅರಣ್ಯ ಇಲಾಖೆ ನೋಡಿದ್ರೆ ಒಂದು ವಿಪರ್ಯಾಸ ಏನು ಅಂತಂದರೆ, ಅರಣ್ಯ ಇಲಾಖೆ ಮರಗಳನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹಧನಗಳನ್ನು ಕೊಡುತ್ತೆ. ಅಂತಂದರೆ ಪ್ರತಿ ವಿಶ್ವ ಪರಿಸರ ದಿನಾಚರಣೆ ದಿನ ಮರ ನೆಟ್ಟವರಿಗೆ ಅದು ಬೆಳೆದಂಥ ಸಂದರ್ಭದಲ್ಲಿ ಅದರ ಬೆಳವಣಿಗೆಯನ್ನು ಆಧರಿಸಿ 30 ರೂಪಾಯಿ 40 ರೂಪಾಯಿ ಹೀಗೆ ಪ್ರೋತ್ಸಾಹಧನಗಳನ್ನು ಕೂಡ ನೀಡುತ್ತೆ. ಆದರೂ ಕೂಡ ಜನರು ಈ ಒಂದು ಮರಗಳನ್ನು ಬೆಳೆಸೋದಕ್ಕೆ ನಾವೆಲ್ಲರೂ ಕೂಡ ಮರಗಳನ್ನು ಬೆಳೆಸೋದಕ್ಕೆ ಯಾಕೆ ಹಿಂದೇಟನ್ನು ಹಾಕ್ತಾ ಇದ್ದೇವೆ? ಪರಿಸರ ಇಲಾಖೆ, ಅರಣ್ಯ ಇಲಾಖೆ ಇಷ್ಟೊಂದು ಕ್ರಮಗಳನ್ನು ಕೈಗೊಂಡ್ರು ಕೂಡ ಅಂತ. ಖಂಡಿತ ನಾವು ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಆಗ್ತಾ ಇದೆ. ನರ್ಸರಿಗಳಿಂದ ಸಾಕಷ್ಟು ಮರಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಅಲ್ಲಿ ನಾವು ಮುಖ್ಯವಾಗಿ ಏನಂತ ಹೇಳಿದ್ರೆ ಜನಗಳಿಗೆ ಕೊಡುವಂಥ ಗಿಡಗಳು ಯಾಕಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಗಿಡಗಳಿರಬೇಕು. ಯಾಕೆಂತ ಹೇಳಿದ್ರೆ ಕೇವಲ ಒಂದು ಗಿಡವನ್ನು ಕೊಟ್ಟರೆ ಸಾಕಾಗ, ಅವನ್ನೇ ಉತ್ತಮವಾದ ಹಣ್ಣು ಹಂಪಲು ಇಡುವಂಥ ಗಿಡಗಳನ್ನು ಕೊಟ್ಟರೆ ಉತ್ತಮ. ಯಾಕಂತ ಹೇಳಿದ್ರೆ ಜನರು ಅದನ್ನು ತೆಗೆದುಕೊಂಡು ಹೋಗಿ ನಡ್ತಾರೆ. ಬೇರೆ ರಸ್ತೆ ಬದಿಯಲ್ಲಿರುವಂಥ ಬೇರೆ ಬೇರೆ ಮರಗಳನ್ನು ಕೊಟ್ಟರೆ ಅದನ್ನು ರಕ್ಷಿಸುವಂಥ ಕೆಲಸ ಆಗ್ತಾ ಇರೋದಿಲ್ಲ. ಆದರೆ ಕಡಿಮೆ ದರದಲ್ಲಿ ಉತ್ತಮವಾದ ಗಿಡಗಳನ್ನು ಹಣ್ಣಿನ ಏನು ಮರಗಳು ಇರ್ತದೆ ಅಂತಹ ಗಿಡಗಳನ್ನು ನಾವು ಶಾಲಾ ಹೋಗುವ ಸಂದರ್ಭದಲ್ಲಿ ಗೇರು ಬೀಜಿನ ಮರಗಳು ಇತ್ತು, ಮಾವಿನ ಮರದ ಇತ್ತು, ಇದನ್ನೆಲ್ಲ ನಾವು ಕಂಡಿದ್ದೇವೆ ರಸ್ತೆಯಲ್ಲಿ ಬದಿ. ಈಗ ಎಲ್ಲಿ ಕೂಡ ಅಂಥದ್ದು ಗಿಡ ಮರಗಳು ಜಾಸ್ತಿಯಾಗಿ ನಾವು ಕಾಣ್ತಾ ಸಿಗ್ತಾ ಇಲ್ಲ. ಅಂದರೆ ನಾಶವಾಗಿದೆ. ರಸ್ತೆ ಅಭಿವೃದ್ಧಿ ಆಗ್ತಾ ಸಂದರ್ಭದಲ್ಲಿ ಕಡಿಯೋದಿರ್ಬೋದು, ಮನೆ ಕಟ್ಟುವ ಸಂದರ್ಭದಲ್ಲಿ ಇರ್ಬೋದು. ಆದರೆ ಏನು ಅರಣ್ಯ ಇಲಾಖೆಯಿಂದ ಈ ಒಂದು ನರ್ಸರಿಯಲ್ಲಿ ಕೊಡುವಂತ ಗಿಡದ ಏನು ಒಂದು ಉತ್ತಮ ರೀತಿಯ ಗಿಡ ಕೊಟ್ಟರೆ ಜನರು ತೆಗೆದುಕೊಂಡು ಹೋಗಿ ನಡುವಂತ ಕೆಲಸ ಮಾಡ್ತಾರೆ. ಎಸ್, ಧನ್ಯವಾದಗಳು. ಇಷ್ಟೊತ್ತು ಈ ಒಂದು ಪರಿಸರದ ದಿನಾಚರಣೆ ವಿಚಾರವಾಗಿ ಮಾತಾಡಿದ್ದಕ್ಕೆ ಧನ್ಯವಾದ. ಈಗಾಗಲೇ ನೋಡ್ತಾ ಇರುವ ಹಾಗೆ ದೇಶ
ಇಡೀ ಜಗತ್ತು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಪರಿಸರ ನಾಶ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಅರಣ್ಯ ನಾಶದಿಂದಾಗಿ ಮುಂದಿನ ಒಂದು ಪೀಳಿಗೆ ಕರಾಳ ದಿನವನ್ನು ಅನುಭವಿಸಬೇಕಾದಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಆ ಎಲ್ಲ ಕಾರಣದಿಂದಲೂ ಕೂಡ ನಾವು ಮರಗಳನ್ನು ಬೆಳೆಸುವಂಥ, ಅದೇ ರೀತಿಯಲ್ಲಿ ಉಳಿಸುವಂಥ ಒಂದು ಕೆಲಸಗಳನ್ನು ನಾವು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಇನ್ನು ಇರುವಂಥ ಒಂದು ಶಾಸಕರು, ಸಂಸದರು ಎಲ್ಲರೂ ಕೂಡ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಆಗಿರ್ಬೋದು, ಪ್ರತಿ ರಾಜ್ಯಗಳಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿನ ಒಂದು ಶಾಸಕರನ್ನ, ಅದೇ ರೀತಿ ಸಂಸದರಿಗೆ ಒಂದು ಉತ್ತಮವಾದಂಥ ಒಂದು ಅನುದಾನಗಳನ್ನು ನೀಡುವ ಮುಖಾಂತರವಾಗಿ ಈ ಒಂದು ಅರಣ್ಯವನ್ನು ಬೆಳೆಸುವಂಥ ಒಂದು ನಿಟ್ಟಿನಲ್ಲೂ ಕೂಡ ಯೋಜನೆಗಳನ್ನು ಕೈಗೊಂಡ್ರೆ ಬಹುಶಃ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ರೀತಿಯಾದಂಥ ಒಂದು ಹಸಿರನ್ನು ಕಾಣುತ್ತೆ. ಆಗ ಇಡೀ ದೇಶ ಹಸಿರುಮಯವಾಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ಒಂದು ಆಶಯ. ಅಭಿವೃದ್ಧಿ ಆಗಬೇಕು ಅನ್ನೋದು ಕೂಡ ನಮ್ಮ ಒಂದು ಆಗ್ರಹ. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.